हरे कृष्ण माता जी। हरे कृष्ण माता जी। हरे कृष्ण। हरे कृष्ण माता जी। हरे कृष्ण। ಲಿಂಕ್ ಓಪನ್ ಆಗ್ಲಿಲ್ಲ ಎಷ್ಟೊತ್ತಾದ್ರೂ ಮಾತಾಜಿ, ನಮ್ದು ಗೊತ್ತಿಲ್ಲ ಯಾಕೆ ಅಂತ. ಹೌದು ಮಾತಾಜಿ, ನನಗೂ ಲಿಂಕ್ ಓಪನ್ ಆಗ್ತಾನೆ ಹೋಗ್ಲಿಲ್ಲ ಮಾತಾಜಿ. ಪ್ರೆಸ್ ಮಾಡ್ತೀನಿ ನೀವು. ಹೌದು, ನನ್ಗೂ ಅದೇ ಪ್ರಾಬ್ಲಮ್ ಆಗ್ತಾ ಇತ್ತು. ಕೊನೆಗೆ ಇದು ಫೋನಲ್ಲೇ ಲಾಗಿನ್ ಆಗೋಣವೇನೋ ಅನ್ಕೊಂಡೆ, ಲಾಸ್ಟ್ ಮಿನಿಟ್ ಆಯ್ತು. ಗೊತ್ತಿಲ್ಲ ಏನು, ಇಲ್ಲೆಲ್ಲ ನಮ್ ವೈಫೈ ಸರಿಗಿದೆ, ಗೊತ್ತಿಲ್ಲ. ನಂದು ಪ್ರಾಬ್ಲಮ್ ಅದೇ, ಲ್ಯಾಪ್ಟಾಪ್ ಓಪನ್ ಆಗ್ತಾ ಇಲ್ಲ. ನಾನು ಅದೇ ಪ್ರೇಯರ್ ಮಾಡ್ಲಾ ಮಾತಾಜಿ? ಮಾಡಿ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण. ಎಲ್ಲ ಭಕ್ತರಿಗೂ ಶ್ರೀ ಕೃಷ್ಣನ್ ಹಾಡು ಹೇಳೋಣ. ಕೃಷ್ಣ 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 ಹೇ. कृष्ण 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 है। ಕೃಷ್ಣ 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 ಹೇ. ಕೃಷ್ಣ 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 है। ಕೃಷ್ಣ 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 ರಕ್ಷಮಾಂ. कृष्ण ಕೃಷ್ಣ कृष्ण ಕೃಷ್ಣ 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 ರಕ್ಷಮಾ. क्षमा। ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಕ್ಷಮಾಂ. राम राघव राम ರಾಮ ರಾಘವ ರಕ್ಷಮಾಂ. ಕೃಷ್ಣ ಕೇಶವ ಕೇಶವ ಪಾಹಿ ಮಾಂ. कृष्ण केशव कृष्ण ಕೃಷ್ಣ केशव ಕೇಶವ ಕೃಷ್ಣ कृष्ण ಕೇಶವ केशव ಪಾಹಿ पाहि ಮಾಂ. मां। ಶ್ರೀರಾಮ್ ರಕ್ಷ ಮಾಂ ಶ್ರೀಕೃಷ್ಣ ಪಾಹಿ ಮಾಂ. श्रीराम ರಾಮ ರಕ್ಷ ರಕ್ಷ ಮಾಂ ಮಾಂ ಶ್ರೀ ಕೃಷ್ಣ ಕೃಷ್ಣ ಪಾಹಿ ಪಾಹಿ ಮಾಂ. ಶ್ರೀರಾಮ್ ರಕ್ಷ ಮಾಂ ಶ್ರೀಕೃಷ್ಣ ಪಾಹಿ ಮಾಂ. ಶ್ರೀರಾಮ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಮಾಂ. ಶ್ರೀರಾಮ್ ರಕ್ಷ ಮಾಂ ಶ್ರೀಕೃಷ್ಣ ಪಾಹಿ ಮಾಂ. ಶ್ರೀರಾಮ ರಕ್ಷ ಮಾಂ ಶ್ರೀ ಕೃಷ್ಣ ಪಾಹಿ ಕೃಷ್ಣ ಮಾಂ. ಪಾಹಿ ಮಾಂ. ಧನ್ಯವಾದಗಳೆಲ್ಲರಿಗೂ. ಹರೇ ಕೃಷ್ಣ ಮಾತೆ, ಧನ್ಯವಾದಗಳು. ಧನ್ಯವಾದ. ಶ್ರೀ ರಾಧಾ ಗೋವಿಂದ ಮಂದಿರ, ಕುಲಾಯಿ, ಮಂಗಳೂರು ಇವರು ಆಯೋಜಿಸಿರುವ ಕೃಷ್ಣ ದೇವೋತ್ತಮ ಪರಮಪುರುಷ ಪುಸ್ತಕದ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇದನ್ನು ಆಯೋಜಿಸಿರುವ
ಹಿಸ್ ಗ್ರೇಸ್ ನಾಮನಿಷ್ಠ ದಾಸ್ ಪ್ರಭುಜಿಯವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಅಲ್ಲಿರುವ ಗುರು ವರ್ಗಗಳು ಎಲ್ಲ ಗುರುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಈ ತರಗತಿಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು. ಹೌದೌದು, ನನ್ನ ಪ್ರಿಯ ಪ್ರಭು ಅಲ್ಲಿಂದ ಮಾಡಿ ಮಾತಾಜಿ. ಹಾ, ಹರೇ ಕೃಷ್ಣ. ನಿನ್ನೆ ನೋಡಿದ್ವಿ ಅಲ್ಲ, ಆ ಸರ್ಪ ರೂಪದಲ್ಲಿ ಹೆಬ್ಬಾವಿನ ರೂಪದಲ್ಲಿ ಬಂದು ನಂದ ಮಹಾರಾಜನನ್ನ ನುಂಗಕ್ಕೆ ಬಂದಿದ್ದ ಹೆಬ್ಬಾವನ್ನ ಕೃಷ್ಣನ ಕಾಪಾಡು ಅಂತ ಕೇಳಿದಾಗ ಕೃಷ್ಣ ಬಂದಾಗ ಕೃಷ್ಣನಿಗೆ ಅದು ತನ್ನ ವೃತ್ತಾಂತವನ್ನು ಹೇಳುತ್ತದೆ ಹೆಬ್ಬಾವು. ನನ್ನ ಪ್ರಿಯ ಪ್ರಭುವೇ, ಹಿಂದಿನ ಜನ್ಮದಲ್ಲಿ ವಿದ್ಯಾಧರ ಎಂದು ನನ್ನ ಹೆಸರು. ಇಡೀ ಜಗತ್ತಿನಲ್ಲಿಯೇ ನನ್ನ ಸ್ಫುರದ್ರೂಪದಿಂದ ಪ್ರಸಿದ್ಧನಾಗಿದ್ದೆ. ನಾನು ಬಹು ಪ್ರಸಿದ್ಧನಾಗಿದ್ದುದರಿಂದ ನನ್ನ ವಿಮಾನದಲ್ಲಿ ಎಲ್ಲ ಕಡೆಗಳಿಗೂ ಪ್ರಯಾಣ ಮಾಡ್ತಿದ್ದೆ. ಅದು ಹೇಳುತ್ತೆ ಅದು ಸರ್ಪ. ನಾನು ಹಿಂದಿನ ಜನ್ಮದಲ್ಲಿ ವಿದ್ಯಾಧರ ಅಂತ, ನಾನು ಅಷ್ಟು ಚೆನ್ನಾಗಿರೋ ಒಳ್ಳೆ ತುಂಬ ಹ್ಯಾಂಡ್ಸಮ್ ಅಂತಾರಲ್ಲ ಆ ಥರ ಆಗಿರೋ ಪ್ರಸಿದ್ಧ, ತುಂಬ ಫೇಮಸ್ ಆಗಿದ್ದೆ ನಾನು. ನನ್ನ ಏರೋಪ್ಲೇನಲ್ಲಿ ನನ್ನ ಪಾಡಿನ ಎಲ್ಲ ಕಡೆಗೂ ಓಡಾಡ್ಕೊಂಡಿದ್ದೆ. ಒಮ್ಮೆ ಪ್ರಯಾಣ ಮಾಡುತ್ತಿದ್ದಾಗ ಅಂಗಿರ ಎನ್ನುವ ಮಹರ್ಷಿಯನ್ನು ನೋಡಿದೆ. ಅವನು ಬಹು ಕುರೂಪಿ. ನನ್ನ ಸ್ಫುರದ್ರೂಪದ ವಿಷಯದಲ್ಲಿ ನನಗೆ ಬಹು ಹೆಮ್ಮೆ ಇದ್ದುದರಿಂದ ಅವನಿಗೆ ನೋಡಿ ನಾನು ನಕ್ಕೆನು. ಈ ಪಾಪಕ್ಕಾಗಿ ಮಹರ್ಷಿಯು ನಾನು ಹೆಬ್ಬಾವು ಆಗುವಂತೆ ಶಿಕ್ಷೆ ಕೊಟ್ಟನು ದೇವತೆಯು ಹೇಳಿದನು. ಈ ದೇವತೆಗಳಿಗೆ ಸ್ವಲ್ಪ ಅಹಂ ಇರುತ್ತೆ ಅಂತ ನಾವು ಬೇರೆ ಇದರಲ್ಲೂ ಓದಿದ್ದೀವಲ್ಲ. ಸೊ ತಾನು ಚೆನ್ನಾಗಿದೆ ಅಂತ ಹೇಳಿ ಅವನಿಗೆ ಸ್ವಲ್ಪ ಅಹಂ ಇತ್ತು. ಅವನೇನು ಮಾಡ್ತಾನೆ, ಈ ಅಂಗಿರ ಅನ್ನೋರು ಮಹರ್ಷಿಗಳು ತಪಸ್ ಮಾಡ್ತಾ ಇರ್ತಾರೆ. ಅವರು ಕುಟೀರದಲ್ಲಿ ಅವ್ರು ಇರ್ತಾರೆ. ಆವಾಗ ಅವರು ಅಷ್ಟು ನೋಡೋದಕ್ಕೆ ಏನು ಇರೋದಿಲ್ಲ, ಆಧ್ಯಾತ್ಮಿಕದಲ್ಲಿ ಇರ್ತಾರೆ, ತುಂಬ ಜ್ಞಾನವಂತ. ಅವರು ಕುರೂಪಿಗಳಾಗಿದ್ರು ಅಂದ್ಬಿಟ್ಟು ಇವನು ಅವ್ರು ನೋಡಿ ನಗ್ತಾನೆ. ಹಾಗಾಗಿ ಆ ಥರ ಎಲ್ಲ ಇದು ಮಾಡಿದ್ದಕ್ಕೆ ಅವರು ಶಾಪ ಕೊಡ್ತಾರೆ, ನೀನು ಹೆಬ್ಬಾವಾಗು ಅಂತ ಹೇಳಿ. ಕೃಷ್ಣನ ಕೃಪೆಯಾಗುವ ಮುನ್ನ ಮನುಷ್ಯನು ಪ್ರಾಪಂಚಿಕವಾಗಿ ಎಷ್ಟೇ ಉನ್ನತ ಸ್ಥಾನದಲ್ಲಿರಲಿ ಭೌತ ಪ್ರಕೃತಿಯ ಗುಣಗಳಿಗೆ ಒಳಗಾಗಿರುತ್ತಾನೆ. ಭಗವಂತನ ಕೃಪೆ ಆಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಮನುಷ್ಯನು ಪ್ರಾಪಂಚಿಕವಾಗಿ, ಅಂದರೆ ಈಗ ಭೌತಿಕದಲ್ಲಿ ನಾವು ಎಷ್ಟೇ ಹೈಯರ್ ಪೊಸಿಷನ್ ಇದ್ರೂ ಕೂಡ ನಾವು ಈ 3 ಪ್ರಕೃತಿ ಗುಣಗಳಿಗೆ, ರಜಸ್ ತಮಸ್ ಆಮೇಲೆ ಇದು ಸತ್ವ, ಈ ಗುಣಗಳಿಗೆ ಇರ್ತೀವಿ ಅಂತ ಅದನ್ನು ಗಮನಿಸ್ಬೇಕು ನಾವು ಯಾವಾಗ್ಲೂ ಅಂತ ಹೇಳ್ತಾ ಇರ್ತಾರೆ. ಅದೇ ನಮ್ಮನ್ನೆಲ್ಲ ರೂಲ್ ಮಾಡೋದು ಆ್ಯಕ್ಚುಲಿ. ವಿದ್ಯಾಧರನು ಪ್ರಾಪಂಚಿಕವಾಗಿ ಉನ್ನತ ಸ್ಥಾನದಲ್ಲಿದ್ದ ದೇವತೆ ಮತ್ತು ಬಹು ಸುಂದರನಾಗಿದ್ದ. ಅವನು ವಿಮಾನದಲ್ಲಿ ಸಂಚರಿಸುವಷ್ಟು ಉನ್ನತ ಸ್ಥಾನದಲ್ಲಿದ್ದ. ಆದರೂ ಅವನು ಮುಂದಿನ ಜನ್ಮದಲ್ಲಿ ಸರ್ಪವಾಗುವ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಉನ್ನತ ಸ್ಥಾನದಲ್ಲಿರುವ ಯಾರೇ ಆಗಲಿ ಎಚ್ಚರದಿಂದ ಇಲ್ಲದೆ ಹೋದರೆ ಕೀಳು ಪ್ರಾಣಿ ವರ್ಗಕ್ಕೆ ಪತನವಾಗಬಹುದು. ನೋಡಿ, ಇಲ್ಲಿ ನಾವು ಇವಾಗ ಈಗಿನ ಇದರಲ್ಲಿ ಭಾಳ ಹೈ ಕ್ಲಾಸ್ ಆಗಿದ್ದೀವಿ. ಇದು ಅಷ್ಟು ದೊಡ್ಡ ಬಂಗ್ಲೆ ಇದೆ, 20 ಕಾರ್ ಇದೆ, ಅಂಥ ಕಾರ್ ಇದೆ, ಎಲ್ಲ ಇದೆ ಅಂತ ನಾವು ಭೌತಿಕವಾಗಿ ಭಾರಿ ಇದಾಗಿದ್ದೀವಿ ಅಂತ ಅಂದ್ಕೊಂಡ್ರು ಕೂಡ ನಾವು ಎಲ್ಲಾದರೂ ಒಂಚೂರು ತಪ್ಪು ಮಾಡಿದ್ರೆ ನಾವು ಯಾವ ಜನ್ಮ ಬೇಕಾದರೂ ಪಡ್ಕೋಬಹುದು. ಆ ಥರ ಅದರ ಜ್ಞಾನ ನಮಗೆ ಯಾವಾಗಲೂ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಉನ್ನತ ಸ್ಥಾನದಲ್ಲಿರುವ ಯಾರೇ ಆಗಲಿ ಎಚ್ಚರದಿಂದ ಇಲ್ಲದೆ ಹೋದರೆ ಕೀಳು ಪ್ರಾಣಿಯವರಿಗೆ ಪತನವಾಗಬಹುದು. ಮನುಷ್ಯ ಜನ್ಮವನ್ನು ಮುಟ್ಟಿದ ನಂತರ ಮನುಷ್ಯನು ಕೀಳು ಸ್ಥಾನಕ್ಕೆ ಹೋಗುವುದಿಲ್ಲ ಎಂಬುದು ತಪ್ಪು ಕಲ್ಪನೆ. ಯಾವಾಗಲೂ ನಾವು ತಿಳ್ಕೊಬೇಕು, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ನೆಕ್ಸ್ಟ್ ಇನ್ನೇನು ಮನುಷ್ಯರಾಗ ಇದು ಬೇರೆ ಯಾವುದೋ ಪ್ರಾಣಿ ವರ್ಗಕ್ಕೆ ಇದಕ್ಕೆಲ್ಲ ಹೋಗೋದಿಲ್ಲ ಅಂತ ನಾವು ಅನ್ಕೋಬಾರ್ದು ಅಂತ. ತಾನು ದೇವತೆಯಾದರೂ ಸರ್ಪವಾಗಬೇಕಾಯಿತು ಎಂದು ವಿದ್ಯಾಧರನೇ ಹೇಳುತ್ತಾನೆ. ದೇವತೆ ಆಗಿರೋನು ಸರ್ಪ ಆಗಿ ಹುಟ್ಟುತ್ತಾನೆ, ಯಾಕೆಂದರೆ ಅವನು ಮಾಡಿದ ಒಂದು ತಪ್ಪು ಮಾಡಿದ್ದಕ್ಕೆ. ಆದರೆ ಕೃಷ್ಣನ ಚರಣಕಮಲವು ಅವನನ್ನು ಸ್ಪರ್ಶಿಸಿದ್ದರಿಂದ ಅವನಿಗೆ ಕೂಡಲೇ ಕೃಷ್ಣ ಪ್ರಜ್ಞೆಯು ಬಂದಿತು. ಭಗವಂತ ಅವನು ಸ್ಪರ್ಶ ಮಾಡಿದ ತಕ್ಷಣ ಅವನಿಗೆ ಕೃಷ್ಣ ಪ್ರಜ್ಞೆ ಫುಲ್ ಆಧ್ಯಾತ್ಮಿಕವಾಗಿ ಆದ ಅವನು ಅಂತ. ತನ್ನ ಹಿಂದಿನ ಜನ್ಮದಲ್ಲಿ ತಾನು ಪಾಪವನ್ನು ಮಾಡಿದೆ ಎಂದು ಅವನು ಒಪ್ಪಿಕೊಂಡನು. ಕೃಷ್ಣ ಪ್ರಜ್ಞೆ ಇರುವಾತನಿಗೆ ತಾನು ಸದಾ ಕೃಷ್ಣನ ದಾಸ ಬಹು ಅಮುಖ್ಯ ಮತ್ತು ತಾನು ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದು ಕೃಷ್ಣನ ಮತ್ತು ಗುರುವಿನ ಕೃಪೆ ಎನ್ನುವುದು ತಿಳಿದಿರುತ್ತದೆ. ಇದರಲ್ಲಿ ಹೇಳ್ತಾರಲ್ಲ, ಗೋಪಿ ಕಮಲ ಇವ್ರ ಪಾದ ದಾಸಾನು ದಾಸನ ಅಲ್ಲಿ ದಾಸರಲ್ಲಿ ದಾಸಾಗಕ್ಕೆ ನಾನು ಬಯಸ್ತೇನೆ ಅಂತ
ಚೈತನ್ಯ ಮಹಾಪ್ರಭುಗಳು ಹೇಳಿರೋದು ಅದೇ ಥರನೇ ಹಾಗೆ ಇರಬೇಕು. ನಾವು ಏನೇ ನಮಗೆ ಬಂದರೂ ಕೂಡ ಅದು ಕೃಷ್ಣಂದು ಮತ್ತು ಗುರುವಿನ ಕೃಪೆ ಅಂತ ತಿಳ್ಕೊಬೇಕು. ನಾನು ಮಾಡಿದ್ದು ಅಂತೆಂದು ಹೇಳ್ಬಾರ್ದು ಅಂತ. ವಿದ್ಯಾಧರನೆಂಬ ದೇವತೆಯು ಮುಂದುವರಿದು ಕೃಷ್ಣನಿಗೆ ಹೀಗೆ ಹೇಳಿದನು, ನಾನು ನನ್ನ ದೇಹದ ಪರಮ ಸೌಂದರ್ಯದ ಬಗೆಗೆ ಅಹಂಕಾರ ಪಡುತ್ತಿದ್ದುದರಿಂದ ನಾನು ಅಂಗಿರ ಮಹರ್ಷಿಗಳ ಕುರೂಪವನ್ನು ಹಾಸ್ಯ ಮಾಡಿದೆ. ನಾನು ತುಂಬ ಚೆನ್ನಾಗಿದ್ದೀನಿ, ಅವರು ಅಷ್ಟು ಚೆನ್ನಾಗಿಲ್ಲ, ಕುರೂಪಿಗಳಾಗಿದ್ದಾರೆ ಅಂತ ಹೇಳಿ ನಾನು ಹಾಸ್ಯ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ಆದರೂ ಅವರು ನನ್ನ ಪಾಪಕ್ಕಾಗಿ ಶಾಪ ಕೊಟ್ಟರು, ನಾನು ಸರ್ಪವಾದೆ. ಋಷಿಗಳ ಶಾಪವು ಶಾಪವೇ ಅಲ್ಲ ಎಂದು ನನಗೆ ಈಗ ಎನಿಸುತ್ತಿದೆ. ಅದು ನನಗೆ ದೊಡ್ಡ ವರವಾಗಿದೆ. ಅವರು ಶಾಪ ಕೊಟ್ಟಿರೋದ್ರಿಂದ ಭಗವಂತ ಬಂದು ಅವನಿಗೆ ಕಾಪಾಡಿ ಕೃಷ್ಣ ಪ್ರಜ್ಞೆ ಕೊಟ್ಟ ಅನ್ನೋದ್ರಿಂದ ಅವನು ಹೇಳ್ತಾನೆ ಅದು ಶಾಪನೇ ಅಲ್ಲ ಅಂತ. ನಿನ್ನ ಚರಣಕಮಲಗಳು ಒದ್ದು ನನ್ನ ಎಲ್ಲ ಭೌತಿಕ ಕಶ್ಮಲಗಳನ್ನು ತೊಡೆದು ಹಾಕುತ್ತಿರಲಿಲ್ಲ. ಅವ್ರು ಶಾಪ ಕೊಡದೇ ಇದ್ದರೆ ನನಗೆ ದರ್ಶನನೇ ಆಗ್ತಿರ್ಲಿಲ್ಲ. ದರ್ಶನ ಆಗಿದ್ದಕ್ಕೆ ನನಗೆಲ್ಲ ಒಳ್ಳೆಯದಾಯಿತು ಅಂತ ಹೇಳ್ತಾ ಇದ್ದಾನೆ ವಿದ್ಯಾಧರ. ಭೌತಿಕ ಅಸ್ತಿತ್ವದಲ್ಲಿ 4 ಅಂಶಗಳು ಬಹು ಬೆಲೆಯುಳ್ಳದ್ದು. ಸತ್ಕುಟುಂಬದಲ್ಲಿ ಜನನ, ಶ್ರೀಮಂತಿಕೆ, ವಿದ್ವತ್ತು ಮತ್ತು ಸ್ಫುರದ್ರೂಪ. ಇದು ಭೌತಿಕದಲ್ಲಿ ಇದು ತುಂಬ ಇಂಪಾರ್ಟೆಂಟು ಅಂತ, ಬೆಲೆಯುಳ್ಳದ್ದು ಅಂದರೆ ಈ ಥರ ಎಲ್ಲ ಇದ್ದರೆ ಜನ ಮರ್ಯಾದೆ ಕೊಡ್ತಾರೆ ಅನ್ನೋದು ಆ ಥರ ಲೆಕ್ಕ. ಒಳ್ಳೆ ಶ್ರೀಮಂತರಾಗಿರೋದು, ಒಳ್ಳೆ ವಿದ್ಯೆ ಎಲ್ಲ ಇದ್ದು, ಜ್ಞಾನ ಇರೋದು, ತುಂಬ ನೋಡೋಕ್ಕೆ ಚೆನ್ನಾಗಿರೋದು, ಈ ಥರದ್ದೆಲ್ಲ ಇದ್ರೆ ಅಂತ. ನಿಶ್ಚಯವಾಗಿಯೂ ಕೃಷ್ಣ ಪ್ರಜ್ಞೆ ಇಲ್ಲದೆ, ಮತ್ತೆ ಸ್ವಲ್ಪ ಮೇಲ್ ಮಾಡಿ. ಇದು ಓದ್ಲಿಲ್ಲ ಮಾತಾಜಿ. ನೆಕ್ಸ್ಟ್. ಹೌದಾ? ಓಕೆ, ಸರಿ. ಮಾತಾಡಿ. ಗಾಯತ್ರಿ ದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಎಲ್ಲಿಂದ ಮಾತಾಜಿ? ಭೌತಿಕ ಅಸ್ತಿತ್ವದಲ್ಲಿ 4 ಅಂಶಗಳು. ಹರೇ ಕೃಷ್ಣ. ಭೌತಿಕ ಅಸ್ತಿತ್ವದಲ್ಲಿ 4 ಅಂಶಗಳು ಬಹು ಬೆಲೆಯುಳ್ಳವು. ಸತ್ಕುಟುಂಬದಲ್ಲಿ ಜನನ, ಶ್ರೀಮಂತಿಕೆ, ವಿದ್ವತ್ತು ಮತ್ತು ಸುರದ್ರೂಪ. ನಿಶ್ಚಯವಾಗಿಯೂ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಈ ಭೌತಿಕ ಅಸ್ಥಿಗಳು ಕೆಲವೊಮ್ಮೆ ಪಾಪ ಮತ್ತು ಪತನಕ್ಕೆ ಕಾರಣಗಳಾಗುತ್ತವೆ. ವಿದ್ಯಾಧರನು ದೇವತೆಯಾಗಿದ್ದು ಚಲವನಾಗಿದ್ದರೂ ಅವನ ಅಹಂಕಾರದಿಂದಾಗಿ ಸರ್ಪ ದೇಹವನ್ನು ಪಡೆಯಬೇಕಾಯಿತು. ಹಾವು ಅತ್ಯಂತ ಕ್ರೂರಿಯೂ ಅಸೂಯ ಪರವೂ ಆದ ಜೀವಿ ಎಂದು ಭಾವಿಸುತ್ತಾರೆ. ಆದರೆ ಮನುಷ್ಯರಾಗಿ ಇತರರ ವಿಷಯದಲ್ಲಿ ಅಸೂಯೆ ಪಡುವವರು ಹಾವಿಗಿಂತ ನೀಚರು ಎಂದು ಪರಿಗಣಿಸುತ್ತಾರೆ. ಮಂತ್ರದಿಂದ ಮತ್ತು ಮೂಲಿಕೆಗಳಿಂದ ಹಾವನ್ನು ನಿಯಂತ್ರಿಸಬಹುದು, ಆದರೆ ಅಸೂಯೆ ಪಡುವವನನ್ನು ಯಾರೂ ನಿಯಂತ್ರಿಸಲು ಸಾಧ್ಯವಿಲ್ಲ. ರಾಸ ನೃತ್ಯ ವರ್ಣನೆ ವಿದ್ಯಾಧರನು ಮುಂದುವರೆದು ಹೇಳಿದ, ಪ್ರೀತಿಯ ಪ್ರಭು, ನಾನೀಗ ಎಲ್ಲ ಬಗೆಯ ಪಾಪಕರ್ಮಗಳಿಂದ ಮುಕ್ತನಾಗಿದ್ದೇನೆ ಎಂದು ನನಗೆ ಎನ್ನಿಸುತ್ತಿರುವುದರಿಂದ ನನ್ನ ವಾಸಸ್ಥಳವಾದ ಸ್ವರ್ಗಲೋಕಕ್ಕೆ ಹಿಂದಿರುಗಲು ನಿನ್ನ ಅಪ್ಪಣೆಯನ್ನು ಬೇಡುತ್ತೇನೆ. ಕರ್ಮಗಳಿಗೆ ಅಂಟಿಕೊಂಡು ಇನ್ನು ಉನ್ನತ ಲೋಕಗಳ ಸುಖಗಳನ್ನು ಪಡೆಯಬೇಕೆಂದು ಬಯಸುವವರು ದೇವೋತ್ತಮ ಪರಮ ಪುರುಷನ ಅಪ್ಪಣೆ ಇಲ್ಲದೆ ತಮ್ಮ ಬದುಕಿನ ಪರಮ ಗುರಿಯನ್ನು ಮುಟ್ಟಲಾರರು ಎನ್ನುವುದನ್ನು ಈ ಪ್ರಾರ್ಥನೆಯು ತೋರಿಸುತ್ತದೆ. ಮಂದಬುದ್ಧಿಯವರು ಭೌತಿಕ ಲಾಭಗಳಿಗಾಗಿ ಆಸೆ ಪಡುತ್ತಾರೆ. ಇದರಿಂದಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. ಆದರೆ ವಾಸ್ತವವಾಗಿ ಶ್ರೀ ವಿಷ್ಣು ಅಥವಾ ಶ್ರೀಕೃಷ್ಣನ ಅನುಮತಿಯಿಂದ ಮಾತ್ರವೇ ಅವರು ದೇವತೆಗಳಿಂದ ವರವನ್ನು ಪಡೆಯುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಭೌತಿಕ ಲಾಭವನ್ನು ಕೊಡಲು ದೇವತೆಗಳಿಗೆ ಶಕ್ತಿ ಇಲ್ಲ. ಭೌತಿಕ ವರಗಳನ್ನು ಬಯಸುವವನು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಪೂಜಿಸಿ ಬೇಡಿಕೊಳ್ಳಬಹುದು. ಭೌತಿಕ ಲಾಭವನ್ನು ಸಹ ಕೃಷ್ಣನು ಕೊಡಬಲ್ಲ. ಆದರೆ ಭೌತಿಕ ವರಗಳನ್ನು ಬಯಸುವವನು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಪೂಜಿಸಿ ಬೇಡಿಕೊಳ್ಳಬಹುದು. ಭೌತಿಕ ಲಾಭವನ್ನು ಸಹ ಕೃಷ್ಣನು ಕೊಡಬಲ್ಲ. ಆದರೆ ಭೌತಿಕ ಲಾಭಕ್ಕಾಗಿ ದೇವತೆಗಳಿಗೆ ಪ್ರಾರ್ಥನೆ ಮಾಡುವುದಕ್ಕೂ ಕೃಷ್ಣನಿಗೆ ಪ್ರಾರ್ಥನೆ ಮಾಡುವುದಕ್ಕೂ ವ್ಯತ್ಯಾಸವಿದೆ. ಧ್ರುವ ಮಹಾರಾಜನು ದೇವೋತ್ತಮ ಪರಮಪುರುಷನನ್ನು ಭೌತಿಕ ಲಾಭಕ್ಕಾಗಿ ಪೂಜಿಸಿದನು. ಆದರೆ ಪರಮ ಪ್ರಭುವಿನ ಅನುಗ್ರಹವನ್ನು ಪಡೆದು ಅವನನ್ನು ನೋಡಿದಾಗ ಅವನಿಗೆ ಎಷ್ಟು ತೃಪ್ತಿಯಾಯಿತೆಂದರೆ ಯಾವುದೇ ಭೌತಿಕ ವರವೂ ಬೇಡವೆಂದು ನಿರಾಕರಿಸಿದ. ವಿವೇಕಿಯಾದವನು ದೇವತೆಗಳಿಂದ ಉಪಕಾರವನ್ನು ಬೇಡುವುದೂ ಇಲ್ಲ, ಅವರನ್ನು ಪೂಜಿಸುವುದೂ ಇಲ್ಲ. ಅವನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಅವನಿಗೆ ಭೌತಿಕ ಲಾಭದ ಆಸೆ ಏನಾದರೂ ಇದ್ದರೆ ಕೃಷ್ಣನನ್ನು ಬೇಡುತ್ತಾನೆ, ದೇವತೆಗಳನ್ನಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಮಾತಾಜಿ ಓದಿ.
ಹರೇ ಕೃಷ್ಣ ಮಾತಾಜಿ. ಸ್ವರ್ಗಲೋಕಗಳಿಗೆ ಹಿಂದಿರುಗಲು ಕೃಷ್ಣನ ಅಪ್ಪಣೆಗಾಗಿ ಕಾಯುತ್ತಿದ್ದ ವಿದ್ಯಾಧರನು ಈಗ ಹೇಳಿದ, ನಿನ್ನ ಚರಣ ಕಮಲಗಳ ಸ್ಪರ್ಶದಿಂದ ನಾನು ಎಲ್ಲಾ ಬಗೆಯ ಭೌತಿಕ ಯಾತನೆಗಳಿಂದ ಬಿಡುಗಡೆ ಹೊಂದಿದ್ದೇನೆ. ಎಲ್ಲ ಯೋಗಿಗಳಲ್ಲೂ ನೀನೇ ಅತ್ಯಂತ ಶಕ್ತನು, ನೀನೇ ಮೂಲ, ದೇವೋತ್ತಮ ಪರಮಪುರುಷ, ನೀನೇ ಭಕ್ತರ ಒಡೆಯ, ನೀನೇ ಲೋಕಗಳ ವ್ಯವಸ್ಥೆಗಳನ್ನು ಸೃಷ್ಟಿಸಿದವನು. ಆದುದರಿಂದ ನಿನ್ನ ಅನುಮತಿಯನ್ನು ಬೇಡುತ್ತಿದ್ದೇನೆ. ನನ್ನನ್ನು ನಿನಗೆ ಸಂಪೂರ್ಣವಾಗಿ ಶರಣಾಗತನಾದವನು ಎಂದು ಸ್ವೀಕರಿಸಬೇಕು. ನಿನ್ನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವುದರಲ್ಲಿ ಸದಾ ನಿರತನಾಗಿರುವವರು ಎಲ್ಲಾ ಪಾಪಕರ್ಮಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ನಿನ್ನ ಚರಣ ಕಮಲಗಳ ಸ್ಪರ್ಶದ ಭಾಗ್ಯ ದೊರೆತವರು ಮುಕ್ತರಾಗುತ್ತಾರೆ. ಆದುದರಿಂದ ನಿನ್ನ ಚರಣ ಕಮಲಗಳು ನನ್ನನ್ನು ಮುಟ್ಟಿದುದರಿಂದ ನಾನು ಬ್ರಾಹ್ಮಣರ ಶಾಪದಿಂದ ಮುಕ್ತನಾಗಿದ್ದೇನೆ ಎಂದು ನನಗೆ ಖಂಡಿತ. ಈ ರೀತಿಯಲ್ಲಿ ಉನ್ನತ ಸ್ವರ್ಗಲೋಕಕ್ಕೆ ಹಿಂದಿರುಗಲು ವಿದ್ಯಾಧರನು ಶ್ರೀಕೃಷ್ಣನ ಅಪ್ಪಣೆಯನ್ನು ಪಡೆದನು. ಈ ಗೌರವವನ್ನು ಪಡೆದು ಅವನು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿದನು. ಅವನಿಗೆ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸ್ವರ್ಗಲೋಕಕ್ಕೆ ಹಿಂದಿರುಗಿದನು. ಹೀಗೆ ನಂದ ಮಹಾರಾಜನು ಸರ್ಪಕ್ಕೆ ತುತ್ತಾಗುವ ಅಪಾಯದಿಂದ ಪಾರಾದನು. ಶಿವ ಮತ್ತು ಅಂಬಿಕೆಯರನ್ನು ವಿದ್ಯುದ್ಯುಕ್ತವಾಗಿ ಪೂಜಿಸಲು ಬಂದಿದ್ದ ಗೋಪಾಲಕರು ತಮ್ಮ ಕೆಲಸವನ್ನು ಮುಗಿಸಿ ವೃಂದಾವನಕ್ಕೆ ಹಿಂದಿರುಗಲು ಸಿದ್ಧರಾದರು. ಹಿಂದಿರುಗುತ್ತಾ ಅವರು ಕೃಷ್ಣನ ಅದ್ಭುತ ಸಾಹಸಗಳನ್ನು ಸ್ಮರಿಸಿಕೊಂಡರು. ವಿದ್ಯಾಧರನ ಬಿಡುಗಡೆಯ ಪ್ರಸಂಗವನ್ನು ಹೇಳುತ್ತಾ ಅವರು ಕೃಷ್ಣನಲ್ಲಿ ಇನ್ನೂ ಪ್ರೀತಿಯನ್ನು ಬೆಳೆಸಿಕೊಂಡರು. ಅವರು ಶಿವ ಮತ್ತು ಅಂಬಿಕೆಯನ್ನು ಪೂಜಿಸಲು ಬಂದಿದ್ದರು, ಆದರೆ ಅವರಿಗೆ ಕೃಷ್ಣನಲ್ಲಿ ಆಕರ್ಷಣೆ ಹೆಚ್ಚಾಯಿತು. ಹೀಗೆಯೇ ಗೋಪಿಯರು ಕೃಷ್ಣನಿಗೆ ಇನ್ನೂ ಸಮೀಪವಾಗಲು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರು. ಬ್ರಹ್ಮ, ಶಿವ, ಇಂದ್ರ ಮತ್ತು ಚಂದ್ರರಂತಹ ದೇವತೆಗಳ ಪೂಜೆಯಲ್ಲಿ ವೈಯಕ್ತಿಕ ಲಾಭಕ್ಕಾಗಿ ಆಸಕ್ತರಾಗಿರುವವರು ಮಂದಬುದ್ಧಿಯವರು ಮತ್ತು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಿದ್ದಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದರೆ ವೃಂದಾವನದ ನಿವಾಸಿಗಳಾಗಿದ್ದ ಗೋಪಾಲಕರು ಸಾಮಾನ್ಯ ಮನುಷ್ಯರಲ್ಲ. ಅವರು ಏನನ್ನು ಮಾಡಿದರೋ ಅದನ್ನು ಕೃಷ್ಣನಿಗಾಗಿ ಮಾಡಿದರು. ಕೃಷ್ಣನಿಗೆ ಸಮೀಪವಾಗಲು ಶಿವ ಮತ್ತು ಬ್ರಹ್ಮರಂತಹ ದೇವತೆಗಳನ್ನು ಪೂಜಿಸುವುದಕ್ಕೆ ಒಪ್ಪಿಗೆಯುಂಟು, ಆದರೆ ವೈಯಕ್ತಿಕ ಲಾಭಕ್ಕಾಗಿ ದೇವತೆಗಳ ಬಳಿಗೆ ಹೋದರೆ ಅದು ತಪ್ಪೆಂದು ಬೀಳುಗಳೆಯಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತೆ. ಧನ್ಯವಾದಗಳು. ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ. ಈ ಘಟನೆಯ ನಂತರ ಒಂದು ಸಂತೋಷಕರವಾದ ರಾತ್ರಿಯಲ್ಲಿ ಕಲ್ಪನಾತೀತವಾದ ಶಕ್ತಿಯುಳ್ಳ ಕೃಷ್ಣ ಮತ್ತು ಅವನ ಅಣ್ಣ ಬಲರಾಮರು ವೃಂದಾವನದ ಕಾಡಿಗೆ ಹೋದರು. ರಜಭೂಮಿಯ ತರುಣಿಯರು ಅವರೊಡನೆ ಹೋದರು. ಅವರು ಪರಸ್ಪರರ ಸಹವಾಸದಲ್ಲಿ ಸುಖಿಸಿದರು. ರಜದ ತರುಣಿಯರು ತುಂಬಾ ಚೆನ್ನಾಗಿ ಉಡುಪು ತೊಟ್ಟಿದ್ದರು, ಶ್ರೀಗಂಧವನ್ನು ಲೇಪಿಸಿಕೊಂಡಿದ್ದರು ಮತ್ತು ಪುಷ್ಪಗಳಿಂದ ಅಲಂಕೃತರಾಗಿದ್ದರು. ನಕ್ಷತ್ರಗಳಿಂದ ಆವೃತನಾಗಿ ಚಂದ್ರನು ಆಕಾಶದಲ್ಲಿ ಪ್ರಕಾಶಮಾನವಾಗಿದ್ದನು. ತಂಗಾಳಿಯು ಮಲ್ಲಿಗೆ ಹೂಗಳ ಕಂಪಿನಿಂದ ತುಂಬಿ ಹೋಗಿತ್ತು. ದುಂಬಿಗಳು ಆ ಸುವಾಸನೆಯಿಂದ ಹುಚ್ಚಾದವು. ಆಹ್ಲಾದಕರವಾದ ವಾತಾವರಣದ ಪ್ರಯೋಜನವನ್ನು ಪಡೆದುಕೊಂಡು ಕೃಷ್ಣ ಮತ್ತು ಬಲರಾಮರು ಇಂಪಾಗಿ ಹಾಡತೊಡಗಿದರು. ಅವರ ಮಧುರವಾದ ಗಾನದಲ್ಲಿ ತರುಣಿಯರು ಎಷ್ಟು ತನ್ಮಯರಾದರೆಂದರೆ ತಮ್ಮನ್ನು ತಾವೇ ಮರೆತು ಬಿಟ್ಟರು. ಅವರ ಕೂದಲು ಬಿಚ್ಚಿ ಹೋದವು, ಉಡುಪುಗಳು ಸಡಿಲವಾದವು, ಅವರ ಹಾರಗಳು ನೆಲಕ್ಕೆ ಬಿದ್ದವು. ಆಗ ಅವರು ಹುಚ್ಚು ಎನ್ನಬಹುದಾದ ಸ್ಥಿತಿಯಲ್ಲಿ ಮೈಮರೆತಿದ್ದಾಗ ಸ್ವರ್ಗಲೋಕಗಳ ಕೋಶಾಧಿಕಾರಿಯಾದ ಕುಬೇರನ ಸ್ನೇಹಿತನಾದ ರಾಕ್ಷಸನೊಬ್ಬನು ಅಲ್ಲಿ ಕಾಣಿಸಿಕೊಂಡನು. ಅವನ ತಲೆಯ ಮೇಲೆ ಶಂಖದ ಆಕಾರದ ಬೆಲೆ ಬಾಳುವ ಆಭರಣವೊಂದು ಇದ್ದುದರಿಂದ ಅವನಿಗೆ ಶಂಖಾಸುರ ಎಂದು ಹೆಸರು ಬಂದಿತ್ತು. ಕುಬೇರನ ಇಬ್ಬರು ಮಕ್ಕಳು ತಮ್ಮ ಸಮೃದ್ಧಿ ಮತ್ತು ಸಂಪತ್ತುಗಳಿಂದ ದುರಹಂಕಾರಿಗಳಾಗಿ ನಾರದರು ಎದುರಿಗಿದ್ದಾರೆ ಎಂದು ಲಕ್ಷ್ಯ ಮಾಡದೆ ಹೋದಂತೆ ಶಂಖಾಸುರನು ತನ್ನ ಭೌತಿಕ ಶ್ರೀಮಂತಿಕೆಯಿಂದ ದುರಹಂಕಾರಿಯಾಗಿದ್ದನು. ಕೃಷ್ಣ ಮತ್ತು ಬಲರಾಮರು ಅನೇಕ ಮಂದಿ ಲಾವಣ್ಯವತಿಯರ ಸಹವಾಸವನ್ನು ಸವಿಯುತ್ತಿದ್ದ ಸಾಮಾನ್ಯ ಬಾಲಕರು ಎಂದು ಅವನು ಭಾವಿಸಿದ. ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಶ್ರೀಮಂತನಾದವನು ಎಲ್ಲ ಸುಂದರಿಯರು ತನಗೆ ಸುಖವನ್ನು ಕೊಡಬೇಕು ಎಂದು ನಿರೀಕ್ಷಿಸುತ್ತಾನೆ. ತಾನು ಕುಬೇರನ ಶ್ರೀಮಂತ ವರ್ಗಕ್ಕೆ ಸೇರುವುದರಿಂದ ಇಷ್ಟೊಂದು ಮಂದಿ ಸುಂದರಿಯರ ಸಹವಾಸವನ್ನು ತಾನು ಸವಿಯಬೇಕು. ಕೃಷ್ಣ ಮತ್ತು ಬಲರಾಮರೆಲ್ಲ ಬಲರಾಮರಲ್ಲ ಎಂದು ಶಂಖಾಸುರನು ಭಾವಿಸಿದನು.
ಆದುದರಿಂದ ಅವರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸಿದನು. ಆಗ ಅವನು ಕೃಷ್ಣ, ಬಲರಾಮ ಮತ್ತು ರಜದ ತರುಣಿಯರ ಮುಂದೆ ಕಾಣಿಸಿಕೊಂಡು ಆ ಯುವತಿಯರನ್ನು ಉತ್ತರಕ್ಕೆ ಕರೆದೊಯ್ಯಲು ಪ್ರಾರಂಭಿಸಿದ. ಮಾತಾಜಿ, ಕೃಷ್ಣ ಮತ್ತು ಬಲರಾಮರು ಎದುರಿಗಿದ್ದರೂ ತಾನೇ ಅವರ ಒಡೆಯ ಮತ್ತು ಗಂಡ ಎನ್ನುವಂತೆ ಅವರಿಗೆ ಅಪ್ಪಣೆ ಮಾಡಿದನು. ಶಂಕಾಸುರನು ಬಲಾತ್ಕಾರವಾಗಿ ಕರೆದೊಯ್ಯುತ್ತಿದ್ದಾಗ ರಜದ ತರುಣಿಯರು ರಕ್ಷಣೆಗಾಗಿ ಕೃಷ್ಣ ಮತ್ತು ಬಲರಾಮರ ಹೆಸರುಗಳನ್ನು ಹಿಡಿದು ಕೂಗಿಕೊಂಡರು. ಅಣ್ಣ ತಮ್ಮಂದಿರು ಕೂಡಲೇ ಮರದ ದಿಮ್ಮಿಗಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಅವರ ಹಿಂದೆ ಹೊರಟರು. ಅವರು ಗೋಪಿಯರಿಗೆ, ಹೆದರಬೇಡಿ, ಹೆದರಬೇಡಿ, ನಾವು ಈ ರಾಕ್ಷಸನಿಗೆ ಬುದ್ಧಿ ಕಲಿಸಲು ಬರುತ್ತಿದ್ದೇವೆ ಎಂದು ಕೂಗಿ ಹೇಳಿದರು. ಬಹುಬೇಗ ಅವರು ಶಂಕಾಸುರನಿದ್ದ ಸ್ಥಳವನ್ನು ತಲುಪಿದರು. ಅವರು ತನಗಿಂತ ಬಹು ಬಲಶಾಲಿಗಳು ಎಂದು ಹೆದರಿ ಶಂಕಾಸುರನು ಗೋಪಿಯರ ಸಹವಾಸವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿ ಹೋದನು. ಆದರೆ ಕೃಷ್ಣನು ಅವನನ್ನು ಹೋಗಗೊಡಲಿಲ್ಲ. ಗೋಪಿಯರನ್ನು ಬಲರಾಮನ ರಕ್ಷಣೆಗೆ ಒಪ್ಪಿಸಿ ಶಂಕಾಸುರನು ಓಡಿ ಹೋದ ಕಡೆಗಳಲ್ಲೆಲ್ಲ ಅವನನ್ನು ಅಟ್ಟಿಸಿಕೊಂಡು ಹೋದನು. ಆ ರಾಕ್ಷಸನ ತಲೆಯಲ್ಲಿದ್ದ ಶಂಖದಂತಹ ಬಹು ಬೆಲೆ ಬಾಳುವ ಆಭರಣವನ್ನ ತೆಗೆದುಕೊಳ್ಳಲು ಕೃಷ್ಣನು ಬಯಸಿದನು. ಸ್ವಲ್ಪ ದೂರ ಅಟ್ಟಿಸಿಕೊಂಡು ಹೋಗಿ ಅವನನ್ನು ಹಿಡಿದ. ತನ್ನ ಮುಷ್ಟಿಯಿಂದ ಅವನನ್ನು ಹೊಡೆದು ಕೊಂದು ಬಹು ಬೆಲೆ ಬಾಳುವ ಆಭರಣವನ್ನು ತೆಗೆದುಕೊಂಡು ಹಿಂದಿರುಗಿದನು. ರಜದ ಎಲ್ಲ ತರುಣಿಯರ ಎದುರಿನಲ್ಲಿ ಆ ಬೆಲೆ ಬಾಳುವ ಒಡವೆಯನ್ನು ತನ್ನ ಅಣ್ಣ ಬಲರಾಮನಿಗೆ ಕೊಟ್ಟನು. ವಿದ್ಯಾಧರನ ಬಿಡುಗಡೆ ಮತ್ತು ಶಂಖಚೂಡನ ವಧೆ ಎಂಬ 33ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭೌತಿಕ ಅಸ್ತಿತ್ವದಲ್ಲಿ 4 ಅಂಶಗಳು ಬಹು ಬೆಲೆಯುಳ್ಳವು. ಸತ್ಕುಟುಂಬದಲ್ಲಿ ಜನನ, ಶ್ರೀಮಂತಿಕೆ, ವಿದ್ವತ್ತು ಮತ್ತು ಸ್ಫುರದ್ರೂಪ. ನಿಶ್ಚಯವಾಗಿಯೂ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಈ ಭೌತಿಕ ಆಸ್ತಿಗಳು ಕೆಲವೊಮ್ಮೆ ಪಾಪ ಮತ್ತು ಪತನಕ್ಕೆ ಕಾರಣಗಳಾಗುತ್ತವೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಇರೋರಿಗೆ ಇಷ್ಟು 4 ಈ ಥರದ್ದೆಲ್ಲ ಅವ್ರಿಗೆ ಇದ್ದರೆ ಸಂಪತ್ತು, ಅವರು ಕೃಷ್ಣ ಕೃಷ್ಣನ ಜ್ಞಾಪಿಸ್ಕೊಳ್ಳೋದು ಇಲ್ಲ, ಭೌತಿಕದಲ್ಲೇ ಉಳಿದ್ಬಿಡ್ತಾರೆ. ಸೊ ಅದಕ್ಕೆ ಅವರು ಆಧ್ಯಾತ್ಮಿಕವಾಗಿ ಹೋಗೋದೇ ಇಲ್ಲ. ಇದು ಪತನಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ವಿದ್ಯಾಧರನು ದೇವತೆಯಾಗಿದ್ದು ಚಲವನಾಗಿದ್ದರೂ ಅವನ ಅಹಂಕಾರದಿಂದಾಗಿ ಸರ್ಪದೇಹವನ್ನು ಪಡೆಯಬೇಕಾಯಿತು. ಹಾವು ಅತ್ಯಂತ ಕ್ರೂರಿಯೋ ಅಸೂಯಾಪರವೋ ಆದ ಜೀವಿ ಎಂದು ಭಾವಿಸುತ್ತಾರೆ. ಆದರೆ ಮನುಷ್ಯರಾಗಿ ಇತರರ ವಿಷಯದಲ್ಲಿ ಅಸೂಯೆ ಪಡುವವರು ಹಾವಿಗಿಂತ ನೀಚರು ಎಂದು ಪರಿಗಣಿಸುತ್ತಾರೆ. ಮಂತ್ರದಿಂದ ಮತ್ತು ಮೂಲಿಕೆಗಳಿಂದ ಹಾವನ್ನು ನಿಯಂತ್ರಿಸಬಹುದು, ಆದರೆ ಅಸೂಯೆ ಪಡುವವರನ್ನು ಯಾರೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಹಾವಿಗಿಂತ ಕೀಳು ಮನುಷ್ಯ ಯಾವಾಗ ಅಸೂಯೆ ಪಡ್ತಾನೋ ಆವಾಗ ಅವನ್ನ ಯಾರೂ ತಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಸನೃತ್ಯ ವರ್ಣನೆ ವಿದ್ಯಾಧರನು ಮುಂದುವರಿದು ಹೇಳಿದ, ಪ್ರೀತಿಯ ಪ್ರಭು, ನಾನೀಗ ಎಲ್ಲ ಬಗೆಯ ಪಾಪಕರ್ಮಗಳಿಂದ ಮುಕ್ತನಾಗಿದ್ದೇನೆ ಎಂದು ನನಗೆ ಎನ್ನಿಸುತ್ತಿರುವುದರಿಂದ ನನ್ನ ವಾಸಸ್ಥಳವಾದ ಸ್ವರ್ಗಲೋಕಕ್ಕೆ ಹಿಂದಿರುಗಲು ನಿನ್ನ ಅಪ್ಪಣೆಯನ್ನು ಬೇಡುತ್ತೇನೆ. ಇವಾಗ ಭಗವಂತನ ಕೇಳ್ತಾ ಇದ್ದಾನೆ ಅವನು ವಿದ್ಯಾಧರ, ನನ್ನ ಸ್ವರ್ಗಲೋಕಕ್ಕೆ ವಾಪಸ್ ಹೋಗೋದಕ್ಕೆ ನನಗೆ ಅವಕಾಶ ಕೊಡು, ನನ್ನ ಪಾಪಕರ್ಮದಿಂದ ಮುಕ್ತ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ. ಕರ್ಮಗಳಿಗೆ ಅಂಟಿಕೊಂಡು ಇನ್ನೂ ಉನ್ನತ ಲೋಕಗಳ ಸುಖಗಳನ್ನು ಪಡೆಯಬೇಕೆಂದು ಬಯಸುವವನು ದೇವೋತ್ತಮ ಪರಮಪುರುಷನ ಅಪ್ಪಣೆ ಇಲ್ಲದೆ ತಮ್ಮ ಬದುಕಿನ ಪರಮ ಗುರಿಯನ್ನು ಮುಟ್ಟಲಾರರು ಎನ್ನುವುದನ್ನು ಈ ಪ್ರಾರ್ಥನೆಯು ತೋರಿಸುತ್ತದೆ. ಅಂದರೆ ನಾವು ಕರ್ಮ ಮಾಡೋದಕ್ಕೆ ಕರ್ಮ ಫಲಗಳಿಗೆ ಅಂಟ್ಕೊಂಡಿರ್ತೀವಲ್ಲ, ಸೊ ಇದರಿಂದ ಮುಕ್ತಿ ಆಗಬೇಕು ಅಂದರೆ ಭಗವಂತನ ದೇವೋತ್ತಮ ಪರಮಪುರುಷ ಕೃಷ್ಣನ ಅಪ್ಪಣೆ ಇಲ್ಲದೆ ಇದ್ದರೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಮಂದಬುದ್ಧಿಯವರು ಭೌತಿಕ ಲಾಭಗಳಿಗಾಗಿ ಆಸೆ ಪಡುತ್ತಾರೆ. ಇದರಿಂದಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. ಆದರೆ ವಾಸ್ತವವಾಗಿ ಶ್ರೀ ವಿಷ್ಣು ಅಥವಾ ಶ್ರೀಕೃಷ್ಣನ ಅನುಮತಿಯಿಂದ ಮಾತ್ರವೇ ಅವರು ದೇವತೆಗಳಿಂದ ವರವನ್ನು ಪಡೆಯುತ್ತಾರೆ. ನಾವು ನೋಡಿದ್ದೀವಲ್ಲ, ಈ ಪ್ರಪಂಚದಲ್ಲಿ ಎಲ್ಲರನ್ನು ಒಂದೊಂದು ರೀತಿ ಹೋಮ ಮಾಡಿದ್ರೆ ಒಂದೊಂದು ರೀತಿ ಫಲ ಸಿಗುತ್ತೆ ಅಂತ ದೇವತೆಗಳನ್ನ ಪೂಜೆ ಮಾಡೋದು. ಸೊ ದೇವತೆಗಳಿಂದ ಕೃಷ್ಣನಿಗೆ ಹೋಗಿ ಕೃಷ್ಣನಿಂದ ಸ್ಯಾಂಕ್ಷನ್ ಆಗಬೇಕಿದು. ಈ ಥರ
ಆದರೆ ಡೈರೆಕ್ಟ್ ಭಗವಂತನಿಗೆ, ವಿಷ್ಣುಗೆ, ಕೃಷ್ಣನಿಗೆ ಪೂಜೆ ಮಾಡಿ ಅಂದರೆ ಯಾರೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. ಆದರೆ ವಾಸ್ತವವಾಗಿ ಶ್ರೀ ವಿಷ್ಣು ಅಥವಾ ಶ್ರೀಕೃಷ್ಣನ ಅನುಮತಿಯಿಂದ ಮಾತ್ರವೇ ಅವರು ದೇವತೆಗಳಿಂದ ವರವನ್ನು ಪಡೆಯುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಭೌತಿಕ ಲಾಭವನ್ನು ಕೊಡಲು ದೇವತೆಗಳಿಗೆ ಶಕ್ತಿ ಇಲ್ಲ. ಭೌತಿಕ ವರಗಳನ್ನು ಬಯಸುವವನು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಪೂಜಿಸಿ ಬೇಡಿಕೊಳ್ಳಬೇಕು. ಭೌತಿಕದಲ್ಲಿ ನಮಗೇನು ಬೇಕಾದರೂ ಕೂಡ ಕೃಷ್ಣನ್ನೇ ಕೇಳಬೇಕು. ದೇವತೆಗಳನ್ನ ನಾವು ಕೇಳೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಅವ್ರು ಮತ್ತೆ ಕೃಷ್ಣನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ನಮಗೆ ಕೊಡಬೇಕಾಗತ್ತೆ ಅಂತ. ಭೌತಿಕ ಲಾಭವನ್ನು ಸಹ ಕೃಷ್ಣನು ಕೊಡಬಲ್ಲ. ಆದರೆ ಭೌತಿಕ ಲಾಭಕ್ಕಾಗಿ ದೇವತೆಗಳಿಗೆ ಪ್ರಾರ್ಥನೆ ಮಾಡುವುದಕ್ಕೂ ಕೃಷ್ಣನಿಗೆ ಪ್ರಾರ್ಥನೆ ಮಾಡೋದಕ್ಕೂ ವ್ಯತ್ಯಾಸವಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ದೇವತೆಗಳು ಪ್ರಾರ್ಥನೆ ಮಾಡೋದಕ್ಕೂ ಕೃಷ್ಣನಿಗೆ ಪ್ರಾರ್ಥನೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ. ಧ್ರುವ ಮಹಾರಾಜನು ದೇವೋತ್ತಮ ಪರಮಪುರುಷನನ್ನು ಭೌತಿಕ ಲಾಭಕ್ಕಾಗಿ ಪೂಜಿಸನು. ಧ್ರುವ ಮಹಾರಾಜ ನೋಡಿದ್ವಿ, ಸಣ್ಣ ಹುಡುಗ ಹೋಗಿ ತಪಸ್ ಮಾಡಿ ಭಗವಂತ ಸಿಕ್ಕಿದ ತಕ್ಷಣ ಅವನು ಹೋಗಿದ್ದು ರಾಜ್ಯ ಬೇಕು, ಅವನು ತಾತನಿಗಿಂತ ದೊಡ್ಡ ಶ್ರೀಮಂತ ಆಗಬೇಕು ಅಂತ ಹೇಳಿ. ಆದರೆ ಭಗವಂತನ ನೋಡಿದ ತಕ್ಷಣ ಅದೆಲ್ಲ ಒಂದು ಗಾಜಿನ ಚೂರಿಗೆ ಸಮಾನ, ನಿನ್ನ ದರ್ಶನ ಆಯ್ತಲ್ಲ, ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಧ್ರುವ ಮಹಾರಾಜನು ದೇವೋತ್ತಮ ಪರಮಪುರುಷನನ್ನು ಭೌತಿಕ ಲಾಭಕ್ಕಾಗಿ ಪೂಜಿಸಿದನು. ಆದರೆ ಪರಮಪ್ರಭುವಿನ ಅನುಗ್ರಹವನ್ನು ಪಡೆದು ಅವನನ್ನು ನೋಡಿದಾಗ ಅವನಿಗೆ ಎಷ್ಟು ತೃಪ್ತಿಯಾಯಿತೆಂದರೆ ಯಾವುದೇ ಭೌತಿಕ ವರವೂ ಬೇಡವೆಂದು ನಿರಾಕರಿಸಿದ. ವಿವೇಕಿಯಾದವನು ದೇವತೆಗಳಿಂದ ಉಪಕಾರವನ್ನು ಬೇಡುವುದೂ ಇಲ್ಲ, ಅವರನ್ನು ಪೂಜಿಸುವುದೂ ಇಲ್ಲ. ಅವನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಅವನಿಗೆ ಭೌತಿಕ ಲಾಭದ ಆಸೆ ಏನಾದರೂ ಇದ್ದರೆ ಕೃಷ್ಣನನ್ನು ಬೇಡುತ್ತಾನೆ, ದೇವತೆಗಳನ್ನಲ್ಲ. ಯಾರಿಗೆ ಸ್ವಲ್ಪ ಬುದ್ಧಿ ಇರುತ್ತೆ ಅವರು ಡೈರೆಕ್ಟ್ ಕೃಷ್ಣನ್ನೇ ಕೇಳ್ತಾರೆ. ಭೌತಿಕ ಆದ್ರೂ ಕೃಷ್ಣನ್ನೇ ಕೇಳ್ತಾರೆ, ಇದು ದೇವತೆಗಳನ್ನ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗನ್ಬಿಟ್ಟು ನಾವು ಅವ್ರನ್ನ ಇದಕ್ಕೆ ಕಡಿಮೆಯಾಗಿ ನೋಡಬಾರ್ದು, ಅವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ಆದರೆ ಏನು ಬೇಕಾದ್ರೂ ಭಗವಂತನ್ನೇ ಕೇಳಬೇಕು, ಕೃಷ್ಣನ್ನೇ ಕೇಳಬೇಕು ಅಂತ ಹೇಳ್ತಾರೆ. ಸ್ವರ್ಗಲೋಕಗಳಿಗೆ ಹಿಂದಿರುಗಲು ಕೃಷ್ಣನ ಅಪ್ಪಣೆಗಾಗಿ ಕಾಯುತ್ತಿದ್ದ ವಿದ್ಯಾಧರನು ಹೀಗೆ ಹೇಳಿದ: ನಿನ್ನ ಚರಣಕಮಲಗಳ ಸ್ಪರ್ಶದಿಂದ ನಾನು ಎಲ್ಲ ಬಗೆಯ ಭೌತಿಕ ಯಾತನೆಗಳಿಂದ ಬಿಡುಗಡೆ ಹೊಂದಿದ್ದೇನೆ. ನಿನ್ನ ಚರಣಕಮಲ ಸ್ಪರ್ಶ ಆಗಿದ್ದಕ್ಕೆ ನನಗೆಲ್ಲ ಭೌತಿಕದ್ದು ಯಾತನೆ ಕಷ್ಟಗಳಿಂದ ಬಿಡುಗಡೆ ಆಗಿದ್ದೀನಿ. ಎಲ್ಲ ಯೋಗಿಗಳಲ್ಲಿ ನೀನೇ ಅತ್ಯಂತ ಶಕ್ತನು. ನೀನೇ ಮೂಲ ದೇವೋತ್ತಮ ಪರಮಪುರುಷ. ನೀನೇ ಭಕ್ತರ ಒಡೆಯ. ನೀನೇ ಲೋಕಗಳ ವ್ಯವಸ್ಥೆಗಳನ್ನು ಸೃಷ್ಟಿಸಿದವನು. ಆದುದರಿಂದ ನೀನು ಅನುಮತಿಯನ್ನು ಬೇಡುತ್ತಿದ್ದೇನೆ. ನೋಡಿ, ಅವನು ಇವಾಗೆಲ್ಲ ಫುಲ್ ರಿಯಲೈಸ್ ಆಯಿತು, ಎಲ್ಲದಕ್ಕೂ ನೀನೇ ಒಡೆಯ, ಅದಕ್ಕೆ ನಿನ್ನ ಅನುಮತಿ ಕೇಳ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ನನ್ನನ್ನು ನಿನಗೆ ಸಂಪೂರ್ಣವಾಗಿ ಶರಣಾಗತನಾದವನು ಎಂದು ಸ್ವೀಕರಿಸಬೇಕು. ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗತ ಆಗಿದ್ದೀನಿ ಅಂತ ನೀನು ನನ್ನನ್ನು ಸ್ವೀಕರಿಸಬೇಕು ಅಂತ ಬೇಡ್ಕೋತಾ ಇದ್ದಾನೆ. ನಿನ್ನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವುದರಲ್ಲಿ ಸದಾ ನಿರತರಾಗಿರುವವರು ಎಲ್ಲ ಪಾಪಕರ್ಮಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ನಿನ್ನ ಚರಣಕಮಲಗಳ ಸ್ಪರ್ಶದ ಭಾಗ್ಯ ದೊರೆತವರು ಮುಕ್ತರಾಗುತ್ತಾರೆ. ಆದುದರಿಂದ ನಿನ್ನ ಚರಣಕಮಲಗಳು ನನ್ನನ್ನು ಮುಟ್ಟಿದುದರಿಂದ ನಾನು ಬ್ರಾಹ್ಮಣರ ಶಾಪದಿಂದ ಮುಕ್ತನಾಗಿದ್ದೇನೆ ಎಂದು ನನಗೆ ಖಂಡಿತ. ಭಗವಂತನ ಸಂಕೀರ್ತನೆ ಮಾಡಿದ್ರೆ, ಭಗವಂತನ ಜ್ಞಾಪಿಸ್ಕೊಂಡ್ರೆ ಭಗವಂತನ ಏನು ಎಲ್ಲ ಕರುಣಿಸ್ತಾನೆ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ಎಲ್ಲ ಶಾಪ ಪ್ರತಿಯೊಂದರಿಂದ ಭೌತಿಕದಿಂದ ಮುಕ್ತರಾಗ್ತೀವಿ ಅಂತ. ಈ ರೀತಿಯಲ್ಲಿ ಉನ್ನತ ಸ್ವರ್ಗ ಲೋಕಕ್ಕೆ ಹಿಂದಿರುಗಿರಲು ವಿದ್ಯಾಧರನು ಶ್ರೀಕೃಷ್ಣನ ಅಪ್ಪಣೆಯನ್ನು ಪಡೆದನು. ಈ ಗೌರವವನ್ನು ಪಡೆದು ಅವನು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿದನು. ಅವನಿಗೆ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸ್ವರ್ಗಲೋಕಕ್ಕೆ ಹಿಂದಿರುಗಿದನು. ಹೀಗೆ ನಂದ ಮಹಾರಾಜನು ಸರ್ಪಕ್ಕೆ ತುತ್ತಾಗುವ ಅಪಾಯದಿಂದ ಪಾರಾದನು. ನೋಡಿ, ಈಗ ನಂದ ಮಹಾರಾಜ ಆ ಸರ್ಪ ಕಚ್ಚಕ್ಕೆ ಬಂದಾಗ ಆ ಅಪಾಯದಿಂದ ಪಾರಾದ. ಯಾಕೆಂದರೆ ಅವನು ವಿದ್ಯಾಧರ ಆಗಿರ್ತಾನೆ, ಅವನು ವಾಪಸ್ ಹೋಗ್ತಾನೆ ಭಗವಂತನ ದರ್ಶನ ಆದಮೇಲೆ ಅಂತ. ಶಿವ ಮತ್ತು ಅಂಬಿಕೆಯರನ್ನು ವಿದ್ಯುಕ್ತವಾಗಿ ಪೂಜಿಸಲು ಬಂದಿದ್ದ ಗೋಪಾಲಕರು ತಮ್ಮ ಕೆಲಸವನ್ನು ಮುಗಿಸಿ ವೃಂದಾವನಕ್ಕೆ ಹಿಂದಿರುಗಲು ಸಿದ್ಧರಾದರು. ಈಶ್ವರ ಮತ್ತು ಶಿವ ಆಮೇಲೆ ಪಾರ್ವತಿನ ಪೂಜೆ ಮಾಡೋಕ್ಕೆ ಬಂದಿರೋ ಎಲ್ಲ ಗೋಪಾಲಕರು ವೃಂದಾವನದಲ್ಲಿ ವಾಪಸ್ ಹೋಗೋಕ್ಕೆ ರೆಡಿ ಆಗ್ತಾರೆ. ಹಿಂದಿರುಗುತ್ತಾ ಅವರು ಕೃಷ್ಣನ ಅದ್ಭುತ ಸಾಹಸಗಳನ್ನು ಸ್ಮರಿಸಿಕೊಂಡರು. ಎಷ್ಟೊಂದೆಲ್ಲ ಸಾಹಸ ಏನೇನು ಮಾಡ್ದ ಭಗವಂತ ಅಂತ ಜ್ಞಾಪಿಸ್ಕೋತಾ ಇರ್ತಾರೆ. ವಿದ್ಯಾಧರನ ಬಿಡುಗಡೆಯ ಪ್ರಸಂಗವನ್ನು ಹೇಳುತ್ತಾ ಅವರು ಕೃಷ್ಣನಲ್ಲಿ ಇನ್ನೂ ಪ್ರೀತಿಯನ್ನು ಬೆಳೆಸಿಕೊಂಡರು. ಅವರು ಶಿವ ಮತ್ತು ಅಂಬಿಕೆಯನ್ನು ಪೂಜಿಸಲು ಬಂದಿದ್ದರು, ಆದರೆ ಅವರಿಗೆ ಕೃಷ್ಣನಲ್ಲಿ ಆಕರ್ಷಣೆ ಹೆಚ್ಚಾಯಿತು. ಹೀಗೆಯೇ ಗೋಪಿಯರು ಕೃಷ್ಣನಿಗೆ ಇನ್ನೂ ಸಮೀಪವಾಗಲು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರು. ನೋಡಿದ್ದೀವಲ್ವ, ಅದು ಹಿಂದೆ ಕೇಳಿದ್ದೀವಿ.
ಕಾತ್ಯಾಯಿನಿ ದೇವಿನ ಪೂಜೆ ಮಾಡಿ ಕೃಷ್ಣನೇ ತಮಗೆ ಗಂಡ ಆಗಬೇಕು ಅಂತ ಪೂಜೆ ಮಾಡ್ತಾರಲ್ಲ ಅದು. ಬ್ರಹ್ಮ, ಶಿವ, ಇಂದ್ರ ಮತ್ತು ಚಂದ್ರರಂತಹ ದೇವತೆಗಳ ಪೂಜೆಯಲ್ಲಿ ವೈಯಕ್ತಿಕ ಲಾಭಕ್ಕಾಗಿ ಆಸಕ್ತರಾಗಿರುವವರು ಮಂದಬುದ್ಧಿಯವರು ಮತ್ತು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಿದ್ದಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ, ಯಾರಿಗೆ ಅವರೆಲ್ಲ ಬ್ರಹ್ಮ, ಶಿವ, ಇಂದ್ರ ಮತ್ತು ಚಂದ್ರ ಅವರು ದೇವತೆಗಳನ್ನ ಪೂಜೆ ಮಾಡ್ತಾರೆ ಅಂತ ಹೇಳಿ. ಆದರೆ ವೃಂದಾವನದ ನಿವಾಸಿಗಳಾಗಿದ್ದ ಗೋಪಾಲಕರು ಸಾಮಾನ್ಯ ಮನುಷ್ಯರಲ್ಲ. ಅವರು ಏನನ್ನು ಮಾಡಿದರೋ ಅದನ್ನು ಕೃಷ್ಣನಿಗಾಗಿ ಮಾಡಿದರು. ಅಂದರೆ ವೃಂದಾವನದ ಜನಗಳು ಅವರು ಸಾಮಾನ್ಯ ಮನುಷ್ಯರಲ್ಲ. ಅವರು ಏನು ಮಾಡಿದ್ರೂ ಕೃಷ್ಣನಿಗೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನಿಗೆ ಸಮೀಪವಾಗಲು ಶಿವ ಮತ್ತು ಬ್ರಹ್ಮರಂಥ ದೇವತೆಗಳನ್ನು ಪೂಜಿಸುವುದಕ್ಕೆ ಒಪ್ಪಿಗೆ ಉಂಟು. ಆದರೆ ವೈಯಕ್ತಿಕ ಲಾಭಕ್ಕಾಗಿ ದೇವತೆಗಳ ಬಳಿಗೆ ಹೋದರೆ ಅದು ತಪ್ಪೆಂದು ಬೀಳುಗಳೆಯಲಾಗಿದೆ. ನಾವು ಕೃಷ್ಣನಿಗೆ ಹತ್ರ ಆಗಬೇಕು ಆಗೋದಕ್ಕೋಸ್ಕರ ಶಿವ ಮತ್ತು ಬ್ರಹ್ಮನ್ ಪೂಜೆ ಮಾಡಬಹುದು. ಆದರೆ ನಮಗೆ ವೈಯಕ್ತಿಕವಾಗಿ ಏನಾದ್ರು ಬೇಕಾಗಿದ್ರೆ ಅವರು ನಮ್ಮ ಪೂಜೆ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಈ ಘಟನೆಯಂತಹ ಒಂದು ಸಂತೋಷಕರವಾದ ರಾತ್ರಿಯಲ್ಲಿ ಕಲ್ಪನಾತೀತವಾದ ಶಕ್ತಿಯುಳ್ಳ ಕೃಷ್ಣ ಮತ್ತು ಅವನ ಅಣ್ಣ ಬಲರಾಮ ವೃಂದಾವನದ ಕಾಡಿಗೆ ಹೋದರು. ಈ ಘಟನೆ ಎಲ್ಲ ಆದಮೇಲೆ ಒಂದು ದಿವಸ ಇಬ್ಬರು ಅಣ್ಣ ತಮ್ಮಂದರು ವೃಂದಾವನದ ಕಾಡಿಗೆ ಹೋಗ್ತಾರೆ. ವ್ರಜಭೂಮಿಯ ತರುಣಿಯರು ಅವರೊಡನೆ ಹೋದರು. ಅವರು ಹೆಂಗಸರು, ಹುಡುಗಿಯರು ಕೂಡ ಹೋಗ್ತಾರೆ. ಅವರು ಪರಸ್ಪರ ಸಹವಾಸದಲ್ಲಿ ಸುಖಿಸಿದರು. ವ್ರಜದ ತರುಣಿಯರು ತುಂಬ ಚೆನ್ನಾಗಿ ಉಡುಪು ತೊಟ್ಟಿದ್ದರು, ಶ್ರೀಗಂಧವನ್ನು ಲೇಪಿಸಿಕೊಂಡಿದ್ದರು ಮತ್ತು ಪುಷ್ಪಗಳಿಂದ ಅಲಂಕೃತರಾಗಿದ್ದರು. ನಕ್ಷತ್ರಗಳಿಂದ ಆವೃತನಾಗಿ ಚಂದ್ರನು ಆಕಾಶದಲ್ಲಿ ಪ್ರಕಾಶಮಾನವಾಗಿದ್ದನು. ತಂಗಾಳಿಯು ಮಲ್ಲಿಗೆ ಹೂವುಗಳ ಕಂಪಿನಿಂದ ತುಂಬಿ ಹೋಗಿತ್ತು. ದುಂಬಿಗಳು ಆ ಸುವಾಸನೆಯಿಂದ ಹುಚ್ಚಾದವು. ಆಹ್ಲಾದಕರವಾದ ವಾತಾವರಣದ ಪ್ರಯೋಜನವನ್ನು ಪಡೆದು ಕೃಷ್ಣ ಮತ್ತು ಬಲರಾಮರು ಇಂಪಾಗಿ ಹಾಡತೊಡಗಿದರು. ಆ ವೃಂದಾವನದ ಕಾಡಿಂದು ವರ್ಣನೆ ಎಷ್ಟು ಚೆನ್ನಾಗಿದೆ ನೋಡಿ. ಆ ಹುಡುಗಿಯರು ಕೂಡ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತಾರೆ. ಹೋಲ್ ವಾತಾವರಣನೇ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೃಷ್ಣ ಮತ್ತು ಬಲರಾಮರು ಅಂತ ಹೇಳ್ತಾ ಇದ್ದಾರೆ. ಅವರ ಮಧುರವಾದ ಗಾನದಲ್ಲಿ ತರುಣಿಯರು ಎಷ್ಟು ತನ್ಮಯರಾದರೆಂದರೆ ತಮ್ಮನ್ನು ತಾವೇ ಮರೆತು ಬಿಟ್ಟರು. ಅವರ ಕೂದಲು ಬಿಚ್ಚಿ ಹೋದವು, ಉಡುಪುಗಳು ಸಡಿಲವಾದವು, ಅವರ ಹಾರಗಳು ನೆಲಕ್ಕೆ ಬಿದ್ದವು. ಆಗ ಅವರು ಹುಚ್ಚು ಎನ್ನಬಹುದಾದ ಸ್ಥಿತಿಯಲ್ಲಿ ಮೈಮರೆತಿದ್ದಾಗ ಸ್ವರ್ಗಲೋಕಗಳ ಕೋಶಾಧಿಕಾರಿಯಾದ ಕುಬೇರನ ಸ್ನೇಹಿತನಾದ ರಾಕ್ಷಸನೊಬ್ಬ ಅಲ್ಲಿ ಕಾಣಿಸಿಕೊಂಡನು. ಈ ರೀತಿಯ ವಾತಾವರಣದಲ್ಲಿ ಅವರಿದ್ದಾಗ ಸ್ವರ್ಗಲೋಕದಿಂದ ಕುಬೇರ ಅವನ ಫ್ರೆಂಡ್, ಅವನ ಸ್ನೇಹಿತ ರಾಕ್ಷಸ ಒಬ್ಬ ಕಾಣಿಸ್ಕೊತಾನೆ. ಅವನ ತಲೆಯ ಮೇಲೆ ಶಂಖದ ಆಕಾರದಲ್ಲಿ ಬೆಲೆ ಬಾಳುವ ಆಭರಣ ಒಂದು ಇದ್ದುದರಿಂದ ಅವನಿಗೆ ಶಂಖಾಸುರ ಎಂದು ಹೆಸರು ಬಂದಿತು. ಅವನ ತಲೆ ಮೇಲೆ ಒಂದು ಶಂಖ ಇದೆಯಲ್ಲ, ಶಂಖ ನೋಡಿದೀವಲ್ಲ, ಅದರ ಆಕಾರದಲ್ಲಿ ಒಂದು ಬೆಲೆ ಬಾಳೋ ಒಂದು ಆಭರಣ, ಒಂದು ಜ್ಯುವೆಲ್ ಇರುತ್ತೆ. ಅದಕ್ಕೆ ಅವನಿಗೆ ಶಂಖಾಸುರ ಅಂತ ಹೆಸರು ಬಂತಂತೆ. ಕುಬೇರನ ಇಬ್ಬರು ಮಕ್ಕಳು ಮತ್ತು ಸಮೃದ್ಧಿ ಮತ್ತು ಸಂಪತ್ತುಗಳಿಂದ ಸುರಹಂಕಾರಿಗಳಾಗಿ ನಾರದರು ಎದುರಿಗಿದ್ದಾರೆ ಎಂದು ಲಕ್ಷ್ಯ ಮಾಡದೆ ಹೋದಂತೆ ಶಂಕಾಸುರನು ತನ್ನ ಭೌತಿಕ ಶ್ರೀಮಂತಿಕೆಯಿಂದ ದುರಹಂಕಾರಿಯಾಗಿದ್ದನು. ಕುಬೇರನ ಮಕ್ಕಳು ಕೂಡ ಈ ಥರ ಎಲ್ಲ ಮಾಡಿ ಕೊನೆಗೆ ಮರಗಳಾಗಿ ನಿಂತಿರ್ತಾರಲ್ಲ ನಂದ ಮಹಾರಾಜನ ಮನೆ ಆವರಣದಲ್ಲಿ. ಸೊ ಈ ಶಂಕಾಸುರನಿಗೂ ಅವನ ತಲೆ ಮೇಲೆ ಅದು ಶಂಖ ಥರ ಆಭರಣ ಇದೆ ಅಂತ ಹೇಳಿ ಅವನಿಗೆ ತುಂಬ ಅಹಂಕಾರ ಇತ್ತಂತೆ. ಕೃಷ್ಣ ಮತ್ತು ಬಲರಾಮರು ಅನೇಕ ಮಂದಿ ಲಾವಣ್ಯವತಿಯರ ಸಹವಾಸವನ್ನು ಸವಿಯುತ್ತಿದ್ದ ಸಾಮಾನ್ಯ ಬಾಲಕರು ಎಂದು ಅವನು ಭಾವಿಸಿದ. ಇವರೇನು ಸುಮ್ಮನೆ ಸಾಮಾನ್ಯ ಆರ್ಡಿನರಿ ಪೀಪಲ್ ಇವರು ಅಂತ ತಿಳ್ಕೊತಾನೆ. ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಶ್ರೀಮಂತನಾದವನು ಎಲ್ಲ ಸುಂದರಿಯರು ತನಗೆ ಸುಖವನ್ನು ಕೊಡಬೇಕು ಎಂದು ನಿರೀಕ್ಷಿಸುತ್ತಾನೆ. ಅವನು ಭೌತಿಕದಲ್ಲಿ ಆ ಥರದೇ ಬುದ್ಧಿ ಇರೋದ್ರಿಂದ ಎಲ್ಲ ಹೆಣ್ಮಕ್ಳು ಅವನು ಬೇಕು ಅಂತ ಅನ್ಕೋತಾನೆ. ತಾನು ಕುಬೇರನ ಶ್ರೀಮಂತ ವರ್ಗಕ್ಕೆ ಸೇರಿದುದರಿಂದ ಇಷ್ಟೊಂದು ಮಂದಿ ಸುಂದರಿಯರ ಸಹವಾಸವನ್ನು ತಾನು ಸವಿಯಬೇಕು, ಕೃಷ್ಣ ಮತ್ತು ಬಲರಾಮರಲ್ಲ ಎಂದು ಶಂಕಾಸುರನು ಭಾವಿಸಿದನು. ಆದುದರಿಂದ ಅವರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸಿದನು. ಕೆಟ್ಟ ಬುದ್ಧಿ ಅವನಿಗೆ ಬರುತ್ತೆ ತಲೆಯಲ್ಲಿ. ಆಗ ಅವನು ಕೃಷ್ಣ, ಬಲರಾಮರು ಮತ್ತು ವ್ರಜದ ತರುಣಿಯರ ಮುಂದೆ ಕಾಣಿಸಿಕೊಂಡು ಆ ಯುವತಿಯರನ್ನು ಉತ್ತರಕ್ಕೆ ಕರೆದೊಯ್ಯಲು ಪ್ರಾರಂಭಿಸಿದ. ಅವ್ರನ್ನೆಲ್ಲ ಅಟ್ಟಿಸ್ಕೊಂಡು ಹೋಗೋ ಥರ ಹೋಗ್ತಾ ಇರ್ತಾನೆ. ಕೃಷ್ಣ ಮತ್ತು ಬಲರಾಮರು ಎದುರಿಗಿದ್ದರೂ ತಾನೇ ಅವರ ಒಡೆಯ ಮತ್ತು ಗಂಡ ಎನ್ನುವಂತೆ ಅವರಿಗೆ ಅಪ್ಪಣೆ ಮಾಡಿದನು. ಶಂಕಾಸುರನು ಬಲಾತ್ಕಾರವಾಗಿ ಕರೆದೊಯ್ಯುತ್ತಿದ್ದಾಗ ವ್ರಜದ ತರುಣಿಯರು ರಕ್ಷಣೆಗಾಗಿ ಕೃಷ್ಣ ಮತ್ತು ಬಲರಾಮರ ಹೆಸರುಗಳನ್ನು ಹಿಡಿದು
ಕೂಗಿಕೊಂಡವರು ರಕ್ಷಣೆ ಮಾಡು ಕೃಷ್ಣ ಬಲರಾಮ ಅಂತ ಅವ್ರು ಕೂಗ್ಕೋತಾರೆ. ಇವ್ರನ್ನ ಎಳ್ಕೊಂಡು ಹೋಗೋದು ನೋಡಿ. ಅಣ್ಣ ತಮ್ಮಂದಿರು ಕೂಡಲೇ ಮರದ ದಿಮ್ಮಿಗಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಅವರ ಹಿಂದೆ ಹೊರಟರು. ಅವರು ಗೋಪಿಯರಿಗೆ ಹೆದರಬೇಡಿ, ಹೆದರಬೇಡಿ, ನಾವು ಈ ರಾಕ್ಷಸನಿಗೆ ಬುದ್ಧಿ ಕಲಿಸಲು ಬರುತ್ತಿದ್ದೇವೆ ಎಂದು ಕೂಗಿ ಹೇಳಿದರು. ನೀವೇನು ಯೋಚನೆ ಮಾಡಬೇಡಿ, ನಾವು ಎಲ್ಲ ನೋಡ್ಕೋತೀವಿ, ಅವನಿಗೆ ಬುದ್ಧಿ ಕಲಿಸೋದಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಮರದ ದಿಮ್ಮಿ ಏನೇನು ಸಿಗುತ್ತೋ ತೊಗೊಂಡು ಹೋಗ್ತಾ ಇರ್ತಾರೆ ಇಬ್ರು. ಬಹುಬೇಗ ಅವರು ಶಂಕಾಸುರನಿದ್ದ ಸ್ಥಳವನ್ನು ತಲುಪಿದರು. ಅವರು ತನಗಿಂತ ಬಹು ಬಲಶಾಲಿಗಳು ಎಂದು ಹೆದರಿ ಶಂಕಾಸುರನು ಗೋಪಿಯರ ಸಹವಾಸವನ್ನು ಬಿಟ್ಟು ತನ್ನ ಮಾತಾಜಿ ಸ್ವಲ್ಪ ಮೇಲೆ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿ ಹೋದನು. ನೋಡಿ, ಅವನು ಅಷ್ಟು ಜೋರು ಮಾಡಿ ಕರ್ಕೊಂಡು ಹೋಗಿರ್ತಾನೆ ಈ ಹುಡುಗಿರ್ನೆಲ್ಲ. ಆದರೆ ಇವರಿಬ್ರು ಅಟ್ಟಿಸ್ಕೊಂಡು ಬರೋದನ್ನ ನೋಡಿ, ಓ ನನ್ನ ಪ್ರಾಣಕ್ಕೆ ಅಪಾಯ ಬಂದಿದೆ ಅಂತ ಅವನು ವಾಪಸ್ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಕೃಷ್ಣನು ಅವನನ್ನು ಹೋಗಗೊಡಲಿಲ್ಲ. ಗೋಪಿಯರನ್ನು ಬಲರಾಮನ ರಕ್ಷಣೆಗಾಗಿ ಒಪ್ಪಿಸಿ ಶಂಕಾಸುರನು ಓಡಿ ಹೋದ ಕಡೆಗಳೆಲ್ಲ ಅವನನ್ನು ಅಟ್ಟಿಸಿಕೊಂಡು ಹೋದನು. ಬಲರಾಮನಿಗೆ ಹೇಳ್ತಾನೆ, ಈ ಗೋಪಿಯರನ್ನೆಲ್ಲ ನೀನು ರಕ್ಷಣೆ ಮಾಡು, ನಾನು ಈ ಶಂಕಾಸುರನ ನೋಡ್ಕೋತೀನಿ ಅಂತೇಳಿ. ಆವಾಗ ಆ ರಾಕ್ಷಸನ ತಲೆಯಿಂದ ಶಂಖದಂತಹ ಬಹು ಬೆಲೆ ಬಾಳುವ ಆಭರಣವನ್ನು ತೆಗೆದುಕೊಳ್ಳಲು ಕೃಷ್ಣನು ಬಯಸಿದನು. ಸ್ವಲ್ಪ ದೂರ ಅಟ್ಟಿಸಿಕೊಂಡು ಹೋಗಿ ಅವನನ್ನು ಹಿಡಿದ. ತನ್ನ ಮುಷ್ಟಿಯಿಂದ ಅವನನ್ನು ಹೊಡೆದು ಕೊಂದು ಬಹು ಬೆಲೆ ಬಾಳುವ ಆಭರಣವನ್ನು ತೆಗೆದುಕೊಂಡು ಹಿಂದಿರುಗಿದನು. ವ್ರಜದ ಎಲ್ಲ ತರುಣಿಯರ ಎದುರಿನಲ್ಲಿ ಬೆಲೆ ಬಾಳುವ ಒಡವೆಯನ್ನು ತನ್ನ ಅಣ್ಣ ಬಲರಾಮನಿಗೆ ಕೊಟ್ಟನು. ಅದು ತಲೆ ಮೇಲಿರುತ್ತಲ್ಲ, ಅದು ಆಭರಣ, ಅದನ್ನು ಕಿತ್ತುಬಿಟ್ಟು ಅವನಿಗೆ ಚೆನ್ನಾಗಿ ಗುದ್ದಿ ಇದು ಮಾಡ್ತಾನೆ ಕೃಷ್ಣ. ಆಮೇಲೆ ಆ ಆಭರಣನ ಬಲರಾಮನಿಗೆ ಕೊಡ್ತಾನೆ. ಅಂದರೆ ಯಾರಿಗೆ ಏನು ಈಗೋ ಅಂತೀವಲ್ಲ ನಾವು, ನಮಗೆಲ್ಲ ಈಗೋ ಇದೆಯಲ್ಲ, ಆ ಥರ ಯಾರು ಇದ್ರೂ ಭಗವಂತನ ಮುಂದೆ ಏನು ನಡೆಯೋದಿಲ್ಲ ಅಂತ ಹೇಳಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಒಂದು ಶಂಕಾಸುರ ಅನ್ನೋನ ವಧೆ, ಆಮೇಲೆ ಆ ವಿದ್ಯಾಧರ ಅನ್ನೋನಿಗೆ ಹೇಗೆ ಮುಕ್ತಿ ಸ್ವರ್ಗಲೋಕಕ್ಕೆ ವಾಪಸ್ ಹೋಗೋಕ್ಕೆ ಭಗವಂತ ಮಾಡ್ದ ಅಂತ ಈ ಅಧ್ಯಾಯದಲ್ಲಿ ನೋಡಿದ್ವಿ. ವಿದ್ಯಾಧರನ ಬಿಡುಗಡೆ ಮತ್ತು ಶಂಖಚೂಡನ ವಧೆ ಎಂಬ 33ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ. ರಾಜು ಪ್ರಭುಜಿ ಓದಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಓದಿ ಮಾತಾಜಿ. ಓದಿ. ಗೋಪಿಯರ ವಿರಹ. ಬೃಂದಾವನದ ಗೋಪಿಯರಿಗೆ ಕೃಷ್ಣನಲ್ಲಿ ಎಷ್ಟು ಮೋಹ ಎಂದರೆ ರಾತ್ರಿಯಲ್ಲಿನ ರಾಸ ನೃತ್ಯದಿಂದ ಅವರಿಗೆ ತೃಪ್ತಿಯಾಗಲಿಲ್ಲ. ಹಗಲು ಹೊತ್ತಿನಲ್ಲೂ ಅವನೊಡನಿದ್ದು ಅವನ ಸಹವಾಸವನ್ನು ಸವಿಯಲು ಬಯಸಿದರು. ಕೃಷ್ಣನು ತನ್ನ ಗೆಳೆಯರಾದ ಗೋಪ ಬಾಲಕರೊಂದಿಗೆ ಮತ್ತು ಹಸುಗಳೊಂದಿಗೆ ಕಾಡಿಗೆ ಹೋದಾಗ ಗೋಪಿಯರು ದೈಹಿಕವಾಗಿ ಅವನೊಡನಿಗಿರಲಿಲ್ಲ, ಆದರೆ ಅವರ ಹೃದಯಗಳು ಅವನೊಂದಿಗೆ ಇದ್ದವು. ಅವರ ಹೃದಯಗಳು ಅವನೊಡನಿದ್ದುದರಿಂದ ತೀವ್ರ ವಿರಹ ವೇದನೆಯ ಮೂಲಕ ಅವನ ಸಹವಾಸವನ್ನು ಸವಿಯಲು ಸಾಧ್ಯವಾಯಿತು. ಈ ತೀವ್ರವಾದ ವಿರಹ ವೇದನೆಯನ್ನು ಪಡೆದುಕೊಳ್ಳಬೇಕೆಂದು ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ನೇರವಾದ ಪರಂಪರೆಯಲ್ಲಿರುವ ಗೋಸ್ವಾಮಿಗಳು ಉಪದೇಶಿಸಿದ್ದಾರೆ. ನಮಗೆ ಕೃಷ್ಣನೊಡನೆ ದೈಹಿಕ ಸಂಪರ್ಕವಿಲ್ಲದಿದ್ದಾಗ ಗೋಪಿಯರಂತೆ ನಾವು ವಿರಹ ವೇದನೆಯಿಂದ ಅವನ ಸಹವಾಸದಲ್ಲಿರಬಹುದು. ಕೃಷ್ಣನ ದಿವ್ಯ ರೂಪ, ಗುಣಗಳು, ಲೀಲೆಗಳು ಮತ್ತು ಪರಿವಾರಗಳು ಒಂದೇ. ಭಕ್ತಿಪೂರ್ವಕ ಸೇವೆಯಲ್ಲಿ 9 ವಿರಿತಿಗಳು. ವಿರಹ ಭಾವದಲ್ಲಿ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯು ಭಕ್ತನನ್ನು ಅತ್ಯುನ್ನತ ಪರಿಪೂರ್ಣತೆ ಮಟ್ಟಕ್ಕೆ, ಗೋಪಿಯರ ಮಟ್ಟಕ್ಕೆ ಕರೆದೊಯ್ಯುತ್ತದೆ. 6 ಮಂದಿ ಗೋಸ್ವಾಮಿಗಳಿಗೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಪ್ರಭುಜಿ, ಈಗ ಸರಿ ಆಯ್ತಾ? ಕ್ಲಿಯರ್ ಆಗಿ ಕಾಣ್ತದ ಪ್ರಭುಜಿ? ಕಾಣುತ್ತೆ ಮಾತಾಜಿ, ಕಾಣುತ್ತೆ ಮಾತಾಜಿ. ಓದಿ ಓದಿ ಓದಿ. ಓಕೆ. 6 ಮಂದಿ ಗೋಸ್ವಾಮಿಗಳಿಗೆ ಶ್ರೀ ಶ್ರೀನಿವಾಸಾಚಾರ್ಯರು ಮಾಡುವ ಪ್ರಾರ್ಥನೆಯಲ್ಲಿ ಗೋಸ್ವಾಮಿಗಳು ಸರ್ಕಾರಿ ಸೇವೆಯ ಶ್ರೀಮಂತಿಕೆಯನ್ನು ತ್ಯಜಿಸಿ ಬೃಂದಾವನಕ್ಕೆ ಹೋದರು ಮತ್ತು ಅಲ್ಲಿ ಮನೆಗೆ ಹೋಗಿ ಭಿಕ್ಷೆ ಎತ್ತು ಸಾಮಾನ್ಯ ಭಿಕ್ಷುಕರಂತೆಯೇ ವಾಸ ಮಾಡುತ್ತಿದ್ದರು ಎಂದು ಹೇಳಿದೆ. ಗೋಪಿಯರ ವಿರಹ ವೇದನೆಯಿಂದ ಅವರಿಗೆ ಎಂತಹ ಶ್ರೀಮಂತಿಕೆ ಬಂದಿತ್ತೆಂದರೆ ಪ್ರತಿ ಕ್ಷಣವೂ ಅವರು ಅಲೌಕಿಕ ಆನಂದವನ್ನು ಅನುಭವಿಸುತ್ತಿದ್ದರು. ಹಾಗೆಯೇ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಹೋದಾಗ ಅವರು ರಾಧಾರಾಣಿಯ ಪಾತ್ರವನ್ನು ವಹಿಸಿ ಕೃಷ್ಣನ ವಿರಹ ವೇದನೆಯನ್ನು ಅನುಭವಿಸಿದರು. ಗೌಡಿಯ ಸಂಪ್ರದಾಯದ ಗುರು ಶಿಷ್ಯ ಪರಂಪರೆಯವರು ಕೃಷ್ಣನ ವಿರಹ ವೇದನೆಯನ್ನು ಅನುಭವಿಸಬೇಕು.
ಅವನ ಅಲೌಕಿಕ ರೂಪವನ್ನು ಪೂಜಿಸಬೇಕು ಮತ್ತು ಅವನ ಅಲೌಕಿಕ ಉಪದೇಶಗಳನ್ನು, ಲೀಲೆಗಳನ್ನು, ಗುಣಗಳನ್ನು, ಪರಿವಾರವನ್ನು ಮತ್ತು ಸಹವಾಸವನ್ನು ಕುರಿತು ಚರ್ಚಿಸಬೇಕು. ಗುರುಗಳು ಶಿಷ್ಯರು ಅತ್ಯುನ್ನತ ಭಕ್ತಿ ಪೂರ್ಣತೆಯನ್ನು ಪಡೆಯುವಂತೆ ಅವರನ್ನು ಶ್ರೀಮಂತಗೊಳಿಸಬೇಕು. ಪ್ರಭುವಿನ ಸೇವೆಯಲ್ಲಿ ನಿರತರಾಗಿದ್ದು ಸದಾ ವಿರಹವನ್ನು ಅನುಭವಿಸುವುದು ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಸ್ಥಿತಿ. ಗೋಪಿಯರು ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕೃಷ್ಣಮೂರ್ತಿ ಪ್ರಭುಜಿ, ಹರೇ ಧನ್ಯವಾದ. ಹರೇ ಧನ್ಯವಾದಗಳು. ಕೃಷ್ಣಮೂರ್ತಿ ಪ್ರಭುಜಿ ಮಾತಾಜಿ ಓದಿ ಪ್ರಭುಜಿ. ಗೋಪಿಯರು ಕೃಷ್ಣ ವಿಷಯವನ್ನು ತಮ್ಮಲ್ಲಿ ಚರ್ಚಿಸುತ್ತಿದ್ದರು. ಅವರು ಹೀಗೆ ಮಾತಾಡಿಕೊಳ್ಳುತ್ತಿದ್ದರು. ಒಬ್ಬ ಗೋಪಿಯು ಹೇಳಿದರು, ಗೆಳತಿಯರೇ, ಕೃಷ್ಣನು ನೆಲದ ಮೇಲೆ ಮಲಗಿದಾಗ ಅವನು ಎಡಮೊಣಕೈಯನ್ನು ಆದರೆ ವಿಶ್ರಾಂತಿ ಪಡೆಯುತ್ತಾನೆ. ಅವನ ತಲೆಯು ಹರೇ ಕೃಷ್ಣ ಪ್ರಭುಜಿ. ನೆಟ್ವರ್ಕ್ ಪ್ರಭುಜಿ, ನೆಟ್ವರ್ಕ್ ಪ್ರಾಬ್ಲಮ್. ಬೇರೆ ಕಡೆಗೆ ಹೋಗಿ ಓದ್ತೀರಾ? ಕೋಮಲ ಬೆರಳುಗಳಿಂದ ಕೊಳಲನ್ನು ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಡಿ. ಹಾ, ಏನಿದ್ರೆ ಮಾತ್ರ ಓದಿ. ಈಗ ಸ್ವಲ್ಪ ಕೇಳಿ. ಎಲ್ಲ ಇದೆ ಕಥೆ, ಡಿಸ್ಟರ್ಬೆನ್ಸ್ ಇದೆ ನಿನ್ನೆ. ಓಕೆ, ಹಾಗಾದ್ರೆ ಬೇರೆಯವರಿಗೆ ಕೊಡ್ಲಾ ಪ್ರಭುಜಿ? ನೆಕ್ಸ್ಟ್ ನಾಳೆ ನೋಡಿ ನೀವು, ನೆಟ್ವರ್ಕ್ ಇದ್ರೆ. ತಲೆಯನ್ನು ಎಡಗೈಯಲ್ಲಿ ಇರುತ್ತದೆ, ನನ್ನ ಕೋಮಲ ಬೆರಳುಗಳಿಂದ. ಅದೇ ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಅವನ ತಲೆಯು ಎಡಗೈನಲ್ಲಿ ಇರುತ್ತದೆ. ತನ್ನ ಕೋಮಲ ಬೆರಳುಗಳಿಂದ ಕೊಳಲನ್ನು ನುಡಿಸುವಾಗ ಅವನ ಸುಂದರ ಹುಬ್ಬುಗಳು ಚಲಿಸುತ್ತವೆ. ಅವನ ಕೊಳಲಿನ ನಾದ ಎಷ್ಟು ಮಧುರ ಎಂದರೆ, ಆಕಾಶದಲ್ಲಿ ತಮ್ಮ ಪತ್ನಿಯರು ಮತ್ತು ಪ್ರೇಯಸಿಯರೊಂದಿಗೆ ವಿಮಾನದಲ್ಲಿ ಹೋಗುವ ಸ್ವರ್ಗ ನಿವಾಸಿಗಳು ಕೊಳಲಿನ ನಾದದಿಂದ ಅಪ್ರತಿಭರಾಗಿ ವಿಮಾನಗಳನ್ನು ನಿಲ್ಲಿಸುತ್ತಾರೆ. ವಿಮಾನಗಳಲ್ಲಿ ಕುಳಿತಿರುವ ದೇವತೆಗಳ ಪತ್ನಿಯರಿಗೆ ತಮ್ಮ ಹಾಡು ಮತ್ತು ತಮ್ಮ ಸಂಗೀತದ ಹರತೆಗಳ ವಿಷಯದಲ್ಲಿ ಬಹು ನಾಚಿಕೆಯಾಗುತ್ತದೆ. ಇಷ್ಟೇ ಅಲ್ಲ, ಅವರಿಗೂ ದಾಂಪತ್ಯ ಪ್ರೇಮದ ನೋವಾಗುತ್ತದೆ. ಅವರ ಕೂದಲು ಮತ್ತು ಬಿಗಿಯಾದ ಉಡುಪುಗಳು ಕೂಡಲೇ ಸಡಿಲವಾಗುತ್ತವೆ. ಇನ್ನೊಬ್ಬ ಗೋಪಿಯು ಹೀಗೆಂದಳು, ಸ್ನೇಹಿತರೆ, ಕೃಷ್ಣನು ಎಷ್ಟು ಚೆಲುವ ಎಂದರೆ ಸಿರಿದೇವತೆಯು ಸದಾ ಅವನ ಎದೆಯಲ್ಲಿರುತ್ತಾಳೆ ಮತ್ತು ಅವನು ಸದಾ ಚಿನ್ನದ ಹಾರದಿಂದ ಅಲಂಕೃತನಾಗಿರುತ್ತಾನೆ. ಸುಂದರನಾದ ಕೃಷ್ಣನು ಬಹುಮಂದಿ ಭಕ್ತರ ಹೃದಯಗಳನ್ನು ಅರಳಿಸಲು ಕೊಳಲನ್ನು ನುಡಿಸುತ್ತಾನೆ. ಕಷ್ಟಪಡುತ್ತಿರುವ ಜೀವಿಗಳ ಸ್ನೇಹಿತನು ಅವನೊಬ್ಬನೇ. ಅವನು ಕೊಳಲನ್ನು ನುಡಿಸಿದಾಗ ವೃಂದಾವನದ ಎಲ್ಲ ಗೋವುಗಳು ಮತ್ತಿತರ ಪ್ರಾಣಿಗಳು ಮೇಯುತ್ತಿದ್ದರೂ ಒಂದು ಸ್ವಲ್ಪ ಆಹಾರವನ್ನು ಬಾಯಿಯಲ್ಲಿ ತೆಗೆದುಕೊಂಡು ಅಗಿಯುವುದನ್ನೇ ಮರೆತು ಬಿಡುತ್ತವೆ. ಅವುಗಳ ಕಿವಿಗಳು ನಿಮಿರಿ ಅವುಗಳಿಗೆ ಅತ್ಯಾಶ್ಚರ್ಯವಾಗುತ್ತದೆ. ಅವು ಜೀವಂತವಾಗಿವೆ ಎಂದು ಕಾಣುವುದಿಲ್ಲ, ಚಿತ್ರದಲ್ಲಿನ ಪ್ರಾಣಿಗಳಂತೆ ಕಾಣುತ್ತವೆ. ಕೃಷ್ಣನ ಕೊಳಲ ನಾದವು ಎಷ್ಟು ಆಕರ್ಷಕ ಎಂದರೆ ಪ್ರಾಣಿಗಳೂ ಸಂಮೋಹನಗೊಳ್ಳುತ್ತವೆ. ನಮ್ಮ ವಿಷಯ ಹೇಳುವುದೇನು? ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೀನಾ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಇನ್ನೊಬ್ಬ ಗೋಪಿಯು ಹೀಗೆಂದಳು, ಪ್ರಿಯ ಸ್ನೇಹಿತರೆ, ತಲೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಂಡು ವೃಂದಾವನದ ಬಣ್ಣವನ್ನು ಲೇಪಿಸಿಕೊಂಡು ಕೃಷ್ಣನು ನಡೆದು ಹೋಗುವಾಗ ಜೀವಂತ ಪ್ರಾಣಿಗಳು ಮಾತ್ರವಲ್ಲ, ಜೀವವಿಲ್ಲದ ವೃಂದಾವನದ ನದಿಗಳು, ಸರೋವರಗಳು ಚಕಿತರಾಗುತ್ತವೆ. ಎಲೆಗಳು ಮತ್ತು ಹೂಗಳಿಂದ ಅವನ ದೇಹವು ಅಲಂಕೃತವಾದಾಗ ಅವನು ಮಹಾನ್ ಧೀರನಂತೆ ಕಾಣುತ್ತಾನೆ. ಅವನು ಕೊಳಲನ್ನು ನುಡಿಸುತ್ತಾ ಬಲರಾಮನೊಂದಿಗೆ ಹಸುಗಳನ್ನು ಕರೆಯುವಾಗ ಯಮುನಾ ನದಿಯು ಹರಿಯುವುದನ್ನು ನಿಲ್ಲಿಸಿ ಅವನ ಚರಣಕಮಲಗಳಿಗೆ ಧೂಳಿಯನ್ನು ಗಾಳಿಯು ತರಲೆಂದು ಕಾಯುತ್ತದೆ. ಯಮುನಾ ನದಿಯದು ನಮ್ಮಂತೆಯೇ ದುರದೃಷ್ಟ, ಅದಕ್ಕೆ ಕೃಷ್ಣನ ಕೃಪೆಯೂ ದೊರೆಯುವುದಿಲ್ಲ. ಕೃಷ್ಣನನ್ನು ಬಯಸಿ ನಿರಾಶರಾಗಿ ಅಳುವುದನ್ನು ನಾವು ನಿಲ್ಲಿಸುವಂತೆಯೇ ನದಿಯು ಆಶ್ಚರ್ಯಭರಿತವಾಗಿ ತನ್ನ ಅಲೆಗಳನ್ನು ನಿಲ್ಲಿಸಿಬಿಡುತ್ತದೆ. ಕೃಷ್ಣನು ಇಲ್ಲದಿರುವಾಗ ಗೋಪಿಯರು ಸದಾ ಕಣ್ಣೀರು ಸುರಿಸುತ್ತಿದ್ದರು. ಆದರೆ ಕೆಲವೊಮ್ಮೆ ಕೃಷ್ಣನು ಬರುತ್ತಾನೆ ಎಂದು ನಿರೀಕ್ಷಿಸಿದಾಗ ಅಳುವುದನ್ನು ನಿಲ್ಲಿಸುತ್ತಿದ್ದರು. ಕೃಷ್ಣನು ಬರಲಿಲ್ಲ ಎನ್ನುವುದನ್ನು ಕಂಡಾಗ ಮತ್ತೆ ನಿರಾಶರಾಗಿ ಅಳುತ್ತಿದ್ದರು.
ಕೃಷ್ಣನು ಮೂಲ ದೇವೋತ್ತಮ ಪರಮಪುರುಷ. ಎಲ್ಲ ವಿಷ್ಣು ರೂಪಗಳ ಮೂಲ ಮತ್ತು ಗೋಪಬಾಲಕರು ದೇವತೆಗಳು ಶಿವ, ಬ್ರಹ್ಮ, ಇಂದ್ರ, ಚಂದ್ರ ಮತ್ತಿತರ ದೇವತೆಗಳು ಸದಾ ವಿಷ್ಣುವನ್ನು ಪೂಜಿಸುತ್ತಾ ಅವನನ್ನು ಸುತ್ತುವರಿದಿರುತ್ತಾರೆ. ಕೃಷ್ಣನು ವೃಂದಾವನದ ಕಾಡಿನಲ್ಲಿ ಪ್ರಯಾಣ ಮಾಡಿದಾಗ ಅಥವಾ ಗೋವರ್ಧನ ಪರ್ವತದ ಮೇಲೆ ನಡೆದುಕೊಂಡು ಹೋದಾಗ ಗೋಪಬಾಲಕರು ಅವನೊಡನೆ ಹೋಗುತ್ತಿದ್ದರು. ನಡೆದುಕೊಂಡು ಹೋಗುವಾಗ ಗೋವುಗಳನ್ನು ಕರೆಯುವುದಕ್ಕಾಗಿ ಅವನು ಕೊಳಲನ್ನು ನುಡಿಸುತ್ತಿದ್ದನು. ಅವನ ಸಹವಾಸ ಮಾತ್ರದಿಂದಲೇ ಮರಗಳು, ಗಿಡಗಳು ಮತ್ತು ಕಾಡಿನ ಇತರ ಸಸ್ಯಜೀವಿಗಳು ಕೃಷ್ಣ ಪ್ರಜ್ಞೆಯನ್ನು ಪಡೆದುಕೊಳ್ಳುತ್ತಿದ್ದವು. ಕೃಷ್ಣ ಪ್ರಜ್ಞೆ ಇರುವಾತನು ಕೃಷ್ಣನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ. ಗಿಡ ಮರಗಳ ಪ್ರಜ್ಞೆಯು ಹೆಚ್ಚು ಪ್ರಬುದ್ಧವಾಗಿರದಿದ್ದರೂ ಕೃಷ್ಣನ ಮತ್ತು ಅವನ ಗೆಳೆಯರ ಸಹವಾಸದಿಂದ ಅವು ಕೃಷ್ಣ ಪ್ರಜ್ಞೆಯನ್ನು ಪಡೆದುಕೊಳ್ಳುತ್ತವೆ. ಆಗ ಅವು ತಮ್ಮ ಹಣ್ಣುಗಳು, ಹೂಗಳು ಮತ್ತು ತಮ್ಮ ರೆಂಬೆಗಳಿಂದ ಸದಾ ಸುರಿಯುವ ಜೇನುತುಪ್ಪ ಹೀಗೆ ತಮ್ಮಲ್ಲಿ ಇರುವುದೆಲ್ಲವನ್ನು ಕೊಟ್ಟು ಬಿಡಲು ಬಯಸುತ್ತವೆ. ಮುಂದೆ ಓದ್ಲ ಮಾತಾಜಿ? ಸಾಕು ಮಾತಾಜಿ, ಬೇರೆಯವರಿಗೆ ಕೊಡುವ. ಧನ್ಯವಾದಗಳು ಮಾತಾಜಿ. ಲೀನಾ ಮಾತಾಜಿ ಧನ್ಯವಾದ. ಓದ್ತೀರಾ? ಓಕೆ, ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ಯಮುನಾ ತೀರದಲ್ಲಿ ನಡೆಯುತ್ತಿದ್ದಾಗ ಅವನ ಹಣೆಯು ತಿಲಕದಿಂದ ಸೊಗಸಾಗಿ ಅಲಂಕೃತವಾಗಿತ್ತು. ಅವನು ಬಗೆ ಬಗೆಯ ಕಾಡಿನ ಹೂಗಳ ಹಾರಗಳನ್ನು ಧರಿಸಿರುತ್ತಿದ್ದನು. ಅವನ ಶರೀರಕ್ಕೆ ಶ್ರೀಗಂಧದ ಮತ್ತು ತುಳಸಿ ಎಲೆಗಳ ಲೇಪನವಿರುತ್ತಿತ್ತು. ವಾತಾವರಣದ ಮಧುರವಾದ ಅಮೃತಕ್ಕಾಗಿ ಝೇಂಕರಿಸುವ ದುಂಬಿಗಳು ಹುಚ್ಚಾಗುತ್ತಿದ್ದವು. ದುಂಬಿಗಳ ಝೇಂಕಾರದಿಂದ ಸಂತೋಷಪಟ್ಟು ಕೃಷ್ಣನು ತನ್ನ ಕೊಳಲನ್ನು ನುಡಿಸುವನು. ಎಲ್ಲ ನಾದಗಳು ಸೇರಿ ಎಷ್ಟು ಮಧುರವಾಗಿರುತ್ತಿದ್ದವು ಎಂದರೆ ಜಲಚರಗಳು, ಕೊಕ್ಕರೆಗಳು, ಹಂಸಗಳು, ಬಾತುಗಳು ಮತ್ತಿತರ ಪಕ್ಷಿಗಳು ಮಂತ್ರಮುಗ್ಧವಾಗುತ್ತಿದ್ದವು. ಈಜುವುದನ್ನು ಮತ್ತು ಹಾರುವುದನ್ನು ಬಿಟ್ಟು ಅವು ಚಕಿತರಾಗಿ ನಿಲ್ಲುತ್ತಿದ್ದವು. ಅವು ಕಣ್ಣುಗಳನ್ನು ಮುಚ್ಚಿ ಕೃಷ್ಣನ ಪೂಜೆಯಲ್ಲಿ ಯೋಗ ಸಮಾಧಿಯಲ್ಲಿ ಇರುತ್ತಿದ್ದವು. ಒಬ್ಬ ಗೋಪಿಯು ಹೀಗೆಂದಳು: ಪ್ರಿಯ ಗೆಳತಿ, ಕೃಷ್ಣ ಮತ್ತು ಬಲರಾಮರು ಕರ್ಣಾಭರಣಗಳನ್ನು ಮುತ್ತಿನ ಹಾರಗಳನ್ನು ಧರಿಸಿ ಸುಂದರವಾಗಿ ಉಡುಪು ಧರಿಸಿದ್ದಾರೆ. ಅವರು ಗೋವರ್ಧನಗಿರಿಯ ಮೇಲೆ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾರೆ. ಸಮಸ್ತ ಸೃಷ್ಟಿಯನ್ನು ಮಂತ್ರಮುಗ್ಧವಾಗಿ ಮಾಡುತ್ತಾ ಕೃಷ್ಣನು ಕೊಳಲನ್ನು ನುಡಿಸುವಾಗ ಎಲ್ಲವೂ ಅಲೌಕಿಕ ಆನಂದದಲ್ಲಿ ಮುಳುಗುತ್ತದೆ. ಅವನು ಕೊಳಲನ್ನು ನುಡಿಸುವಾಗ ಅವನಿಗೆ ಹೆದರಿಕೊಂಡು ಮೋಡಗಳು ಗಟ್ಟಿಯಾಗಿ ಗುಡುಗುವುದನ್ನು ನಿಲ್ಲಿಸುತ್ತವೆ. ಅವನ ಕೊಳಲ ನಾದವನ್ನು ಕಲಕುವ ಬದಲು ಅವು ಸೌಮ್ಯವಾದ ತಮ್ಮ ಗುಡುಗಿನಿಂದ ತಮ್ಮ ಗೆಳೆಯ ಕೃಷ್ಣನನ್ನು ಅಭಿನಂದಿಸುತ್ತವೆ. ಕೃಷ್ಣನನ್ನು ಮೋಡದ ಗೆಳೆಯನೆಂದು ಭಾವಿಸಲಾಗುತ್ತದೆ, ಏಕೆಂದರೆ ಕೃಷ್ಣನು ಮೋಡವು ಜನರು ಕಳವಳಗೊಂಡಾಗ ಸಮಾಧಾನ ಪಡಿಸುತ್ತಾರೆ. ಅತಿಯಾದ ಬಿಸಿಲಿನ ಬೇಗೆಯಿಂದ ಜನರು ಸುಡುತ್ತಿದ್ದಾಗ ಮೋಡವು ಮಳೆಯನ್ನು ತಂದು ಅವರನ್ನು ಸಮಾಧಾನ ಪಡಿಸುತ್ತವೆ. ಹಾಗೆಯೇ ಭೌತಿಕ ಬದುಕಿನಲ್ಲಿರುವ ಜನರು ಭೌತಿಕ ಯಾತನೆಗಳ ಪ್ರಜ್ವಲಿಸುವ ಅಗ್ನಿಯಲ್ಲಿ ತಳಮಳಿಸುವಾಗ ಕೃಷ್ಣನು ನೆಮ್ಮದಿಯನ್ನು ನೀಡುತ್ತಾನೆ. ಮೋಡದ ಬಣ್ಣವು ಕೃಷ್ಣನ ಬಣ್ಣವು ಒಂದೇ ಆದುದರಿಂದ ಅವರು ಸ್ನೇಹಿತರೆಂದು ಭಾವಿಸಲಾಗುತ್ತದೆ. ತಮ್ಮನ್ನು ಮೀರಿದ ಶ್ರೇಷ್ಠ ಗೆಳೆಯನನ್ನು ಅಭಿನಂದಿಸಲು ಮೋಡಗಳು ನೀರನ್ನು ಸುರಿಸಲಿಲ್ಲ. ಸಣ್ಣ ಹೂವುಗಳನ್ನು ಸುರಿಸಿ ಕೃಷ್ಣನನ್ನು ಸುಡುವ ಬಿಸಿಲಿನಿಂದ ರಕ್ಷಿಸಲು ಹೂವಿನಿಂದ ಅವನ ತಲೆಯನ್ನು ಮುಚ್ಚಿಬಿಟ್ಟವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಉಷಾ ಮಾತಾಜಿ. ಇಲ್ಲವಾ ಮಾತಾಜಿ? ಇದ್ದೀನಿ ಮಾತಾಜಿ, ಮ್ಯೂಟ್ ಆಗಿದೆ. ಈಗ ಮುಂದುವರಿಸ್ಕೊಂಡು ಗೋಪಿಯರ ವಿರಹ ಈ ಅಧ್ಯಾಯನ ನೋಡೋಣ. ವೃಂದಾವನದ ಗೋಪಿಯರಿಗೆ ಕೃಷ್ಣನಲ್ಲಿ ಎಷ್ಟು ಮೋಹ ಎಂದರೆ ರಾತ್ರಿಯಲ್ಲಿನ ರಾಸನೃತ್ಯದಿಂದ ಅವರಿಗೆ ತೃಪ್ತಿಯಾಗಲಿಲ್ಲ. ಹಗಲು ಹೊತ್ತಿನಲ್ಲೂ ಅವನೊಡನಿದ್ದು ಅವನ ಸಹವಾಸವನ್ನು ಸವಿಯಲು ಬಯಸಿದರು. ಆ ಗೋಪಿಯರಿಗೆ ಭಗವಂತನ ಜೊತೆ ರಾಸನೃತ್ಯ ನೋಡಿದ್ವಲ್ಲ, ಬ್ರಹ್ಮನ ಒಂದು ಹಗಲು ಅಷ್ಟು ಕೋಟಿ ವರ್ಷ ಅವರು ನೃತ್ಯ ಮಾಡ್ತಾರೆ, ಆದರೂ ಅವ್ರಿಗೆ ಸಮಾಧಾನನೇ ಆಗೋದಿಲ್ಲ.
ಕೃಷ್ಣನು ತನ್ನ ಗೆಳೆಯರಾದ ಗೋಪಬಾಲಕರೊಂದಿಗೆ ಮತ್ತು ಹಸುಗಳೊಂದಿಗೆ ಕಾಡಿಗೆ ಹೋದಾಗ ಗೋಪಿಯರು ದೈಹಿಕವಾಗಿ ಅವನೊಡನಿರಲಿಲ್ಲ. ಇವರಿಬ್ಬರು ಹೋದಾಗ ಗೋಪಬಾಲಕರು ಕೃಷ್ಣನು ಗೋಪಿಯರು ಹೋಗೋದಿಲ್ಲ. ಆದರೆ ಅವರ ಹೃದಯಗಳು ಅವನೊಂದಿಗೆ ಇದ್ದವು. ಅವರ ಹೃದಯಗಳು ಅವನೊಡನಿದ್ದುದರಿಂದ ತೀವ್ರ ವಿರಹ ವೇದನೆಯ ಮೂಲಕ ಅವನ ಸಹವಾಸವನ್ನು ಸವಿಯಲು ಸಾಧ್ಯವಾಯಿತು. ಈ ತೀವ್ರವಾದ ವಿರಹ ವೇದನೆಯನ್ನು ಪಡೆದುಕೊಳ್ಳಬೇಕೆಂದು ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ನೇರವಾದ ಪರಂಪರೆಯಲ್ಲಿರುವ ಗೋಸ್ವಾಮಿಗಳು ಉಪದೇಶಿಸಿದ್ದಾರೆ. ಅಂದರೆ ಯಾವಾಗ ನಾವು ಒಬ್ಬರು ಕಾಣಿಸೋದಿಲ್ಲ ಇಲ್ಲ ಅಂತ ನಾವೆಷ್ಟು ಅವ್ರ ಬಗ್ಗೆ ಯೋಚನೆ ಮಾಡ್ತೀವೋ ಆವಾಗ ನಮಗೆ ಅವ್ರ ಮೇಲೆ ಪ್ರೇಮ ಜಾಸ್ತಿ ಆಗುತ್ತೆ ಅಂತ ಚೈತನ್ಯ ಮಹಾಪ್ರಭುಗಳು ಮತ್ತು ಆ ಪರಂಪರೆಯಲ್ಲಿರೋ ಎಲ್ಲ ಗೋಸ್ವಾಮಿಗಳು ನಮಗೆ ಹೇಳಿದ್ದಾರೆ. ಹಾಗಾಗಿ ಭಕ್ತಿ ಜಾಸ್ತಿ ಆಗುತ್ತೆ ಅಂತ. ನಮಗೆ ಕೃಷ್ಣನೊಡನೆ ದೈಹಿಕ ಸಂಪರ್ಕವಿಲ್ಲದಿದ್ದಾಗ ಗೋಪಿಯರಂತೆ ನಾವು ವಿರಹ ವೇದನೆಯಿಂದ ಅವನ ಸಹವಾಸದಲ್ಲಿರಬಹುದು. ಕೃಷ್ಣನ ದಿವ್ಯ ರೂಪ, ಗುಣಗಳು, ಲೀಲೆಗಳು ಮತ್ತು ಪರಿವಾರಗಳು ಒಂದೇ. ಭಗವಂತನ ರೂಪ, ಗುಣ, ಲೀಲೆ, ಪರಿವಾರ ಎಲ್ಲವೂ ಒಂದೇನೆ, ಭಗವಂತನಿಗೆ ಸಮಾನ ಅಂತ. ಭಕ್ತಿಪೂರ್ವಕ ಸೇವೆಯಲ್ಲಿ 9 ರೀತಿಗಳು. ವಿರಹ ಭಾವದಲ್ಲಿರಲಿ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯು ಭಕ್ತನನ್ನು ಅತ್ಯುನ್ನತ ಪರಿಪೂರ್ಣತೆಯ ಮಟ್ಟಕ್ಕೆ, ಗೋಪಿಯರ ಮಟ್ಟಕ್ಕೆ ಕರೆದೊಯ್ಯುತ್ತದೆ. ನಾವು ಈ ಥರ ಭಕ್ತಿಲಿ ಉನ್ನತವಾಗಿ ಹೋಗ್ತಾ ಇದ್ರೆ ಗೋಪಿಯರ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. 6 ಮಂದಿ ಗೋಸ್ವಾಮಿಗಳಿಗೆ ಶ್ರೀನಿವಾಸಾಚಾರ್ಯರು ಮಾಡುವ ಪ್ರಾರ್ಥನೆಯಲ್ಲಿ ಗೋಸ್ವಾಮಿಗಳು ಸರ್ಕಾರಿ ಸೇವೆಯ ಶ್ರೀಮಂತಿಕೆಯನ್ನು ತ್ಯಜಿಸಿ ವೃಂದಾವನಕ್ಕೆ ಹೋದರು ಮತ್ತು ಅಲ್ಲಿ ಮನೆಗೂ ಹೋಗಿ ಭಿಕ್ಷೆ ಎತ್ತುವ ಸಾಮಾನ್ಯ ಭಿಕ್ಷುಕರಂತೆ ವಾಸ ಮಾಡುತ್ತಿದ್ದರು ಎಂದು ಹೇಳಿದೆ. ಗೋಸ್ವಾಮಿಗಳು ನೋಡಿ ಎಷ್ಟು ಭಗವಂತನಿಗೋಸ್ಕರ ಎಲ್ಲನೂ ಬಿಟ್ಬಿಟ್ಟು ಮನೆಗೂ ಹೋಗಿ ಅವರು ಭಿಕ್ಷಾಟನೆ ಮಾಡಿ ಆದ್ದರಿಂದ ಅವರು ಅವರಿಂದ ಅವರು ಇದು ಮಾಡ್ತಾ ಇರ್ತಾರೆ. ಗೋಪಿಯರ ವಿರಹ ವೇದನೆಯಿಂದ ಅವರಿಗೆ ಎಂತಹ ಶ್ರೀಮಂತಿಕೆ ಬಂದಿತೆಂದರೆ ಪ್ರತಿ ಕ್ಷಣವೂ ಅವರು ಅಲೌಕಿಕ ಆನಂದವನ್ನು ಅನುಭವಿಸುತ್ತಿದ್ದರು. ಹಾಗೆಯೇ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಹೋದಾಗ ಅವರು ರಾಧಾರಾಣಿಯ ಪಾತ್ರವನ್ನು ವಹಿಸಿ ಕೃಷ್ಣನ ವಿರಹ ವೇದನೆಯನ್ನು ಅನುಭವಿಸಿದರು. ಮಾತಾಜಿ ಇಷ್ಟು ಓದಿತ್ತಾ? ಓದಿ ಆಯ್ತು. ಹೌದಾ? ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಹೋದಾಗ ಅವರು ರಾಧಾರಾಣಿಯ ಪಾತ್ರವನ್ನು ವಹಿಸಿ ಕೃಷ್ಣನ ವಿರಹ ವೇದನೆಯನ್ನು ಅನುಭವಿಸಿದರು. ನಮಗೆ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಭಾವದಲ್ಲಿ ಬಂದಿದ್ದಾರೆ ಈ ಜಗತ್ತಿಗೆ ಅಂತ ಗೊತ್ತಿದೆ ಅಲ್ವಾ. ಅವರು ಅಷ್ಟು ರಾಧಾರಾಣಿ ಎಷ್ಟು ನನಗೆ ಪ್ರೀತಿ ಮಾಡ್ತಾಳೆ, ಎಷ್ಟು ಭಕ್ತಿ ಮಾಡ್ತಾಳೆ ಅನ್ನೋದನ್ನು ನಾನು ನೋಡಬೇಕು ಅಂತ ಹೇಳಿ ಅವ್ರು ರಾಧಾರಾಣಿ ಮೂಡಲ್ಲಿ ಈ ಪ್ರಪಂಚಕ್ಕೆ ಬರ್ತಾರೆ. ಸೊ ಅದನ್ನು ಆ ವೇದನೆಯನ್ನು ಅನುಭವಿಸಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಧ್ವ ಗೌಡಿಯ ಸಂಪ್ರದಾಯದ ಗುರು ಶಿಷ್ಯ ಪರಂಪರೆಯವರು ಕೃಷ್ಣನ ವಿರಹ ವೇದನೆಯನ್ನು ಅನುಭವಿಸಬೇಕು. ಈ ಸಂಪ್ರದಾಯಕ್ಕೆ ಬರೋರೆಲ್ಲ ನಾವು ಭಗವಂತನದು ವಿರಹ ವೇದನೆಯನ್ನು ನಾವು ಅನುಭವಿಸ್ಬೇಕು, ಆ ಲೆವೆಲಿಗೆ ನಾವು ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ಅಲೌಕಿಕ ರೂಪವನ್ನು ಪೂಜಿಸಬೇಕು ಮತ್ತು ಅವನ ಅಲೌಕಿಕ ಉಪದೇಶಗಳನ್ನು, ಲೀಲೆಗಳನ್ನು, ಗುಣಗಳನ್ನು, ಪರಿವಾರವನ್ನು ಮತ್ತು ಸಹವಾಸವನ್ನು ಕುರಿತು ಚರ್ಚಿಸಬೇಕು. ಇಷ್ಟೆಲ್ಲ ನಾವು ಮಾಡಬೇಕು ಭಗವಂತನ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳು ಶಿಷ್ಯರು ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವಂತೆ ಅವರನ್ನು ಶ್ರೀಮಂತಗೊಳಿಸಬೇಕು. ಗುರುಗಳಿಗೆ ಶಿಷ್ಯರಿಗೆಲ್ಲ ಉಪದೇಶ ಮಾಡಿ ಹೇಗೆ ಅವ್ರನ್ನೂ ಅವ್ರ ಲೆವೆಲ್ಗೆ ತರಕ್ಕೆ ಹೋಗ್ತಾರೋ ಆ ಥರ ನಾವು ಶ್ರೀಮಂತರಾಗಬೇಕು ಆಧ್ಯಾತ್ಮಿಕದಲ್ಲಿ ಅಂತ ಹೇಳ್ತಿದ್ದಾರೆ. ಪ್ರಭುವಿನ ಸೇವೆಯಲ್ಲಿ ನಿರತರಾಗಿದ್ದು ಸದಾ ವಿರಹವನ್ನು ಅನುಭವಿಸುವುದು ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಸ್ಥಿತಿ ಅಂತ ಹೇಳ್ತಿದ್ದಾರೆ. ಗೋಪಿಯರು ಕೃಷ್ಣನ ವಿಷಯವನ್ನು ತಮ್ಮಲ್ಲಿಯೇ ಚರ್ಚಿಸುತ್ತಿದ್ದರು. ಅವರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು. ಒಬ್ಬ ಗೋಪಿಯು ಹೇಳಿದಳು, ಗೆಳತಿಯರೇ, ಕೃಷ್ಣನು ನೆಲದ ಮೇಲೆ ಮಲಗಿದಾಗ ಅವನು ಎಡಮೊಣಕೈಯನ್ನು ಆಧರಿಸಿ ವಿಶ್ರಾಂತಿ ಪಡೆಯುತ್ತಾನೆ. ಅವನ ಮಾತಾಜಿ ಚೂರು ಮೇಲ್ ಮಾಡಿ. ತಲೆಯು ಎಡಗೈಯಲ್ಲಿ ಇರುತ್ತದೆ. ತನ್ನ ಕೋಮಲ ಬೆರಳುಗಳಿಂದ ಕೊಳಲನ್ನು ನುಡಿಸುವಾಗ ಅವನ ಸುಂದರ ಹುಬ್ಬುಗಳು ಚಲಿಸುತ್ತವೆ. ಅವನ ಕೊಳಲಿನ ನಾದ ಎಷ್ಟು ಮಧುರ ಎಂದರೆ ಆಕಾಶದಲ್ಲಿ ತಮ್ಮ ಪತ್ನಿಯರು ಮತ್ತು ಪ್ರೇಯಸಿಯರೊಂದಿಗೆ ವಿಮಾನದಲ್ಲಿ ಹೋಗುವ ಸ್ವರ್ಗ ನಿವಾಸಿಗಳು ಕೊಳಲಿನ ನಾದದಿಂದ ಅಪ್ರತಿಭರಾಗಿ ವಿಮಾನಗಳನ್ನು ನಿಲ್ಲಿಸುತ್ತಾರೆ. ಭಗವಂತ ಹೇಗೆ ಮಲ್ಕೊಂಡಿರ್ತಾನೆ, ಹೇಗೆ ಕೊಳಲು ನುಡಿಸ್ತಾನೆ, ಅವನ ಕೊಳಲು ನುಡಿಸ್ಬೇಕಾದ್ರೆ ಅವನದು ಮುಖಭಾವಗಳು ಹೇಗೆ ಇರುತ್ತೆ ಅಂತ ಎಲ್ಲ ಅವರು ಗೋಪಿಯರು ವರ್ಣನೆ ಮಾಡ್ತಾ ಇರ್ತಾರೆ. ವಿಮಾನಗಳಲ್ಲಿ ಕುಳಿತಿರುವ ದೇವತೆಗಳ ಪತ್ನಿಯರಿಗೆ ತಮ್ಮ ಹಾಡು ಮತ್ತು ತಮ್ಮ ಸಂಗೀತದ ಅರ್ಹತೆಗಳ ವಿಷಯದಲ್ಲಿ ಬಹು ನಾಚಿಕೆ ಆಗುತ್ತದೆ. ಇಷ್ಟೇ
ಅಲ್ಲ, ಅವರಿಗೂ ದಾಂಪತ್ಯ ಪ್ರೇಮದ ನೋವಾಗುತ್ತದೆ. ಅವರ ಕೂದಲು ಮತ್ತು ಬಿಗಿಯಾದ ಉಡುಪುಗಳು ಕೂಡಲೇ ಸಡಿಲವಾಗುತ್ತವೆ. ಇನ್ನೊಬ್ಬ ಗೋಪಿಯು ಹೀಗೆಂದಳು, ಸ್ನೇಹಿತೆಯರೇ, ಕೃಷ್ಣನು ಎಷ್ಟು ಚೆಲುವ ಎಂದರೆ ಸಿರಿದೇವತೆಯು ಸದಾ ಅವನ ಎದೆಯಲ್ಲಿರುತ್ತಾಳೆ ಮತ್ತು ಅವನು ಸದಾ ಮೇಲ್ ಮಾಡಿ ಚಿನ್ನದ ಹಾರದಿಂದ ಅಲಂಕೃತನಾಗಿರುತ್ತಾನೆ. ಮತ್ತೊಂದು ಗೋಪಿ ಮತ್ತೆ ಇನ್ನೊಂದು ಥರ ವರ್ಣನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಲಕ್ಷ್ಮಿ, ಸಿರಿದೇವತೆ ಲಕ್ಷ್ಮಿ ಸದಾ ಅವನ ಎದೆಯಲ್ಲಿರ್ತಾಳೆ ಮತ್ತು ಅವನು ಸದಾ ಚಿನ್ನದ ಹಾರದಿಂದ ಅಲಂಕೃತ ಆಗಿರ್ತಾನೆ. ಸುಂದರನಾದ ಕೃಷ್ಣನು ಬಹುಮಂದಿ ಭಕ್ತರ ಹೃದಯಗಳಲ್ಲಿ ಅರಳಿಸಲು ಕೊಳಲನ್ನು ನುಡಿಸುತ್ತಾನೆ. ಚಿನ್ನದ ಹಾರದಿಂದ ಅಲಂಕೃತ. ಕಷ್ಟಪಡುತ್ತಿರುವ ಜೀವಿಗಳ ಸ್ನೇಹಿತನು ಅವನೊಬ್ಬನೇ, ಪ್ರತಿಯೊಬ್ಬರಿಗೂ ಅವನೇ ಸ್ನೇಹಿತ ಅಂತ ಹೇಳ್ತಾ ಇದ್ದಾರೆ. ಅವನು ಕೊಳಲನ್ನು ನುಡಿಸಿದಾಗ ವೃಂದಾವನದ ಎಲ್ಲ ಗೋವುಗಳು ಮತ್ತಿತರ ಪ್ರಾಣಿಗಳು ಮೇಯುತ್ತಿದ್ದರೂ ಒಂದು ಸ್ವಲ್ಪ ಆಹಾರವನ್ನು ಬಾಯಿಯಲ್ಲಿ ತೆಗೆದುಕೊಂಡು ಅಗಿಯುವುದನ್ನೇ ಮರೆತು ಬಿಡುತ್ತವೆ. ಭಗವಂತ ಕೊಳಲು ನುಡಿಸ್ತಾ ಇದ್ದರೆ ಅವರು ಗೋವುಗಳು ಕರುಗಳು ಎಲ್ಲ ಏನೇನು ಮಾಡ್ತಿರ್ತಾರೋ ಹಾಗಾಗಿ ನಿಂತು ಬಿಡ್ತಾರೆ ಸ್ತಬ್ಧರಾಗಿ ಅಂತ ಹೇಳ್ತಿದ್ದಾರೆ. ಅವುಗಳ ಕಿವಿಗಳು ನಿಮಿರಿ ಅವುಗಳಿಗೆ ಅತ್ಯಾಶ್ಚರ್ಯವಾಗುತ್ತದೆ. ಅವು ಜೀವಂತವಾಗಿವೆ ಎಂದೇ ಕಾಣುವುದಿಲ್ಲ, ಚಿತ್ರದಲ್ಲಿನ ಪ್ರಾಣಿಗಳಂತೆ ಕಾಣುತ್ತೆ. ಪೇಂಟಿಂಗಲ್ಲಿ ಹೇಗೆ ನಾವು ನೋಡ್ತೀವೋ ಅದೇ ಥರ ಕಾಣಿಸ್ತಾರೆ ನಿಜವಾದ ಗೋವುಗಳು ಕರುಗಳು ಅಂತ ಹೇಳ್ತಿದ್ದಾರೆ. ಕೃಷ್ಣನ ಕೊಳಲ ನಾದವು ಎಷ್ಟು ಆಕರ್ಷಕ ಎಂದರೆ ಪ್ರಾಣಿಗಳು ಸಂಮೋಹನಗೊಳ್ಳುತ್ತವೆ. ನಮ್ಮ ವಿಷಯ ಹೇಳುವುದೇನು, ಪ್ರಾಣಿಗಳೇ ಹಾಗೆ ಇದಾದರೆ ನಮ್ಮ ವಿಷಯ ಏನು ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಗೋಪಿಯು ಹೀಗೆಂದಳು, ಪ್ರಿಯ ಸ್ನೇಹಿತೆಯರೇ, ತಲೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಂಡು ವೃಂದಾವನದ ಬಣ್ಣವನ್ನು ಲೇಪಿಸಿಕೊಂಡು ಕೃಷ್ಣನು ನಡೆದು ಹೋಗುವಾಗ ಜೀವಂತ ಪ್ರಾಣಿಗಳು ಮಾತ್ರವಲ್ಲ, ಜೀವವಿಲ್ಲದ ವೃಂದಾವನದ ನದಿಗಳು ಸರೋವರಗಳು ಚಕಿತವಾಗುತ್ತವೆ. ಇನ್ನೊಂದು ಗೋಪಿ ಕೃಷ್ಣನ್ ಮತ್ತೆ ವರ್ಣನೆ ಮಾಡ್ತಾ ಇದ್ದಾಳೆ. ಅವನು ತಲೆಯಲ್ಲಿ ನವಿಲ್ಗರಿ ಇಟ್ಕೊಂಡಿದ್ದಾನೆ. ಆ ಬೃಂದಾವನದ ಬಣ್ಣವನ್ನು ಲೇಪಿಸಿಕೊಂಡು ಕೃಷ್ಣನನ್ನು ಹೋಗ್ತಾ ಇರಬೇಕಾದ್ರೆ ಜೀವಂತ ಪ್ರಾಣಿಗಳು ಮಾತ್ರ ಅಲ್ಲ, ನದಿಗಳು ಸರೋವರಗಳು ಕೂಡ ಇದಾಗತ್ವೆ, ಒಂಥರ ಖುಷಿಯಾಗತ್ವೆ ಅವುಗಳಿಗೂ ಅಂತ. ಎಲೆಗಳು ಮತ್ತು ಹೂವುಗಳಿಂದ ಅವನ ದೇಹವು ಅಲಂಕೃತವಾದಾಗ ಅವನು ಮಹಾನ್ ಧೀರನಂತೆ ಕಾಣುತ್ತಾನೆ. ಅವನು ಕೊಳಲನ್ನು ನುಡಿಸುತ್ತಾ ಬಲರಾಮನೊಂದಿಗೆ ಹಸುಗಳನ್ನು ಕರೆಯುವಾಗ ಯಮುನಾ ನದಿಯು ಹರಿಯುವುದನ್ನು ನಿಲ್ಲಿಸಿ ಅವನ ಚರಣ ಕಮಲಗಳ ಧೂಳಿಯನ್ನು ಗಾಳಿಯು ತರಲೆಂದು ಕಾಯುತ್ತದೆ. ಅಂದರೆ ಹೋಗ್ತಾ ಇರ್ಬೇಕಾದ್ರೆ ಗಾಳಿ ಇದ್ರ ಜೊತೆ ಪರಿಮಳ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವನದಲ್ಲಿರೋ ಸುವಾಸನೆ ಹೂಗಳದು ಅಂತ. ಯಮುನಾ ನದಿಯದು ನಮ್ಮಂತೆಯೇ ದುರದೃಷ್ಟ, ಅದಕ್ಕೆ ಕೃಷ್ಣನ ಕೃಪೆಯು ದೊರೆಯುವುದಿಲ್ಲ. ಕೃಷ್ಣನನ್ನು ಬಯಸಿ ನಿರಾಶರಾಗಿ ಅಳುವುದನ್ನು ನಾವು ನಿಲ್ಲಿಸುವಂತೆ ನದಿಯು ಆಶ್ಚರ್ಯಭರಿತವಾಗಿ ತನ್ನ ಅಲೆಗಳನ್ನು ನಿಲ್ಲಿಸಿಬಿಡುತ್ತದೆ. ಅದು ಭಗವಂತ ಬಂದಿಲ್ಲ, ಪಾದ ಸ್ಪರ್ಶ ಆಗಿಲ್ಲ ಅಂತ ಅದು ಕೂಡ ನಿಂತುಬಿಡುತ್ತೆ ಅಂತ ಹೇಳ್ತಿದ್ದಾಳೆ ಇನ್ನೊಂದು ಗೋಪಿ. ಕೃಷ್ಣನು ಇಲ್ಲದಿರುವಾಗ ಗೋಪಿಯರು ಸದಾ ಕಣ್ಣೀರು ಸುರಿಸುತ್ತಿದ್ದರು, ಆದರೆ ಕೆಲವೊಮ್ಮೆ ಕೃಷ್ಣನು ಬರುತ್ತಾನೆ ಎಂದು ನಿರೀಕ್ಷಿಸಿದಾಗ ಅಳುವುದನ್ನು ನಿಲ್ಲಿಸುತ್ತಿದ್ದರು. ಇವಾಗ ಮಕ್ಕಳುಗಳು ನಾವುಗಳು ಹಾಗೆ ಅಲ್ವಾ, ಯಾರಾದರೂ ನಮಗೆ ಬೇಕಾದವರು ದೂರದಲ್ಲಿ ಇದ್ದರೆ ಅವ್ರು ನೆನೆಸ್ಕೊಂಡು ಇದು ಮಾಡ್ತಿರ್ತೀವಿ, ಆದರೆ ಬರ್ತಾರೆ ಅಂದಾಗ ಎಷ್ಟು ಖುಷಿ ಆಗುತ್ತಲ್ಲ ಹಾಗೆ. ಕೃಷ್ಣನು ಬರಲಿಲ್ಲ ಎನ್ನುವುದನ್ನು ಕಂಡಾಗ ಮತ್ತೆ ನಿರಾಶರಾಗಿ ಅಳುತ್ತಿದ್ದರು. ಕೃಷ್ಣನು ಮೂಲ ದೇವೋತ್ತಮ ಪರಮಪುರುಷ, ಎಲ್ಲ ವಿಷ್ಣು ರೂಪಗಳ ಮೂಲ ಮತ್ತು ಗೋಪಾಲಕನು. ಕೃಷ್ಣ ದೇವೋತ್ತಮ ಪರಮಪುರುಷ, ಎಲ್ಲದರ ಮೂಲ ಅವನೇ ಅಂತ ಹೇಳ್ತಿದ್ದಾರೆ. ದೇವತೆಗಳು ಶಿವ, ಬ್ರಹ್ಮ, ಇಂದ್ರ, ಚಂದ್ರ ಮತ್ತಿತರ ದೇವತೆಗಳು ಸದಾ ವಿಷ್ಣುವನ್ನು ಪೂಜಿಸುತ್ತಾ ಅವನನ್ನು ಸುತ್ತುವರೆದಿರುತ್ತಾರೆ. ಇವರೆಲ್ಲರೂ ಯಾವಾಗಲೂ ಕೃಷ್ಣನ ಬಗ್ಗೆನೇ ಯೋಚನೆ, ಕೃಷ್ಣನನ್ನೇ ಪೂಜೆ ಮಾಡ್ತಿರ್ತಾರೆ ಅಂತ. ಕೃಷ್ಣನು ವೃಂದಾವನದ ಕಾಡಿನಲ್ಲಿ ಪ್ರಯಾಣ ಮಾಡಿದಾಗ ಅಥವಾ ಗೋವರ್ಧನ ಪರ್ವತದ ಮೇಲೆ ನಡೆದುಕೊಂಡು ಹೋದಾಗ ಗೋಪಬಾಲಕರು ಅವನೊಡನೆ ಹೋಗುತ್ತಿದ್ದರು. ನಡೆದುಕೊಂಡು ಹೋಗುವಾಗ ಗೋವುಗಳನ್ನು ಕರೆಯುವುದಕ್ಕಾಗಿ ಅವನು ಕೊಳಲನ್ನು ನುಡಿಸುತ್ತಿದ್ದನು. ಹಸುಗಳನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಕೊಳಲನ್ನು ನುಡಿಸ್ತಾನೆ. ಅವನ ಸಹವಾಸ ಮಾತ್ರದಿಂದಲೇ ಮರಗಳು, ಗಿಡಗಳು ಮತ್ತು ಕಾಡಿನ ಇತರ ಸಸ್ಯಜೀವಿಗಳು ಕೃಷ್ಣ ಪ್ರಜ್ಞೆಯನ್ನು ಪಡೆದುಕೊಳ್ಳುತ್ತಿದ್ದವು. ಭಗವಂತನ ಸಹವಾಸದಿಂದ ಎಲ್ಲದಕ್ಕೂ ಕೃಷ್ಣ ಪ್ರಜ್ಞೆ ಸಿಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆ ಇರುವ ಆತನು ಕೃಷ್ಣನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ. ಗಿಡ ಮರಗಳ ಪ್ರಜ್ಞೆಯು ಹೆಚ್ಚು ಪ್ರಬುದ್ಧವಾಗಿರದಿದ್ದರೂ ಕೃಷ್ಣನ
ಮತ್ತು ಅವನ ಗೆಳೆಯರ ಸಹವಾಸದಿಂದ ಅವು ಕೃಷ್ಣ ಪ್ರಜ್ಞೆಯನ್ನು ಪಡೆದುಕೊಳ್ಳುತ್ತವೆ. ಲೋವರ್ ಸ್ಪೀಷೀಸ್ಗೆಲ್ಲ ಕಮ್ಮಿ ಕಾನ್ಷಿಯಸ್ನೆಸ್ ಇರುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟು ಕಮ್ಮಿ ಇದ್ದರೂ ಕೂಡ ಕೃಷ್ಣ ಪ್ರಜ್ಞೆ ಅವುಗಳಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗ ಅವು ತಮ್ಮ ಹಣ್ಣುಗಳು, ಹೂವುಗಳು ಮತ್ತು ತಮ್ಮ ರೆಂಬೆಗಳಿಂದ ಸದಾ ಸುರಿಯುವ ಜೇನುತುಪ್ಪ ಹೀಗೆ ತಮ್ಮಲ್ಲಿ ಇರುವುದೆಲ್ಲವನ್ನು ಕೊಟ್ಟು ಬಿಡಲು ಬಯಸುತ್ತವೆ. ಅವುಗಳು ಕೂಡ ತಮ್ಮದೆಲ್ಲದನ್ನು ಭಗವಂತನಿಗೆ ಒಳ್ಳೆಯದನ್ನು ಕೊಡಬೇಕು ಅಂತ ಅವು ಬಯಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನು ಯಮುನಾ ತೀರದಲ್ಲಿ ನಡೆಯುತ್ತಿದ್ದಾಗ ಅವನ ಹಣೆಯು ತಿಲಕದಿಂದ ಸೊಗಸಾಗಿ ಅಲಂಕೃತವಾಗಿತ್ತು. ಅವನು ಬಗೆ ಬಗೆಯ ಕಾಡಿನ ಹೂವುಗಳ ಹಾರಗಳನ್ನು ಧರಿಸುತ್ತಿದ್ದನು. ಅವನ ಶರೀರಕ್ಕೆ ಶ್ರೀಗಂಧದ ಮತ್ತು ತುಳಸಿ ಎಲೆಗಳ ಲೇಪನವಿರುತ್ತಿತ್ತು. ಭಗವಂತನ ಇದು ವರ್ಣನೆ ಮಾಡ್ತಾ ಇದ್ದಾರೆ, ಅವನು ಏನು ಹಾಕ್ಕೊಂಡಿರ್ತಾನೆ, ತಿಲಕ ಹಾಕ್ಕೊಂಡಿರ್ತಾನೆ ಇಲ್ಲ ಅಂತ. ಅವನ ಶರೀರಕ್ಕೆ ಶ್ರೀಗಂಧದ ಆಯ್ತಲ್ಲ ವಾತಾವರಣದ ಮಧುರವಾದ ಅಮೃತಕ್ಕಾಗಿ ಝೇಂಕರಿಸುವ ದುಂಬಿಗಳು ಹುಚ್ಚಾಗುತ್ತಿದ್ದವು. ದುಂಬಿಗಳ ಝೇಂಕಾರದಿಂದ ಸಂತೋಷಪಟ್ಟು ಕೃಷ್ಣನು ತನ್ನ ಕೊಳಲನ್ನು ನುಡಿಸುವನು. ಎಲ್ಲ ನಾದಗಳು ಸೇರಿ ಎಷ್ಟು ಮಧುರವಾಗಿರುತ್ತಿದ್ದವು ಎಂದರೆ ಜಲಚರಗಳು, ಕೊಕ್ಕರೆಗಳು, ಹಂಸಗಳು, ಬಾತುಗಳು ಮತ್ತಿತರ ಪಕ್ಷಿಗಳು ಮಂತ್ರಮುಗ್ಧವಾಗುತ್ತಿದ್ದವು. ನೋಡಿ, ಎಲ್ಲ ಪ್ರಾಣಿಗಳು ಕೂಡ ಭಗವಂತ ಕೊಳಲು ನುಡಿಸೋದ್ರಿಂದ ಎಷ್ಟು ಮಂತ್ರಮುಗ್ಧವಾಗಿದೆ, ನಿಂತ್ಕೊಂಡ್ಬಿಡ್ತಾರೆ, ಸ್ತಂಭೀಭೂತರಾಗ್ತಾರೆ ಅಂತಾರಲ್ಲ ಆ ಥರ. ಈಜುವುದನ್ನು ಮತ್ತು ಹಾರುವುದನ್ನು ಬಿಟ್ಟು ಅವು ಚಕಿತರಾಗಿ ನಿಲ್ಲುತ್ತಿದ್ದವು. ಅವು ಕಣ್ಣುಗಳನ್ನು ಮುಚ್ಚಿ ಕೃಷ್ಣನ ಪೂಜೆಯಲ್ಲಿ ಯೋಗ ಸಮಾಧಿಯಲ್ಲಿ ಇರುತ್ತಿದ್ದವು. ಒಬ್ಬ ಗೋಪಿಯು ಹೀಗೆಂದಳು, ಪ್ರಿಯ ಗೆಳತಿ, ಕೃಷ್ಣ ಮತ್ತು ಬಲರಾಮರು ಕರ್ಣಾಭರಣಗಳನ್ನು ಮುತ್ತಿನ ಹಾರಗಳನ್ನು ಧರಿಸಿ ಸುಂದರವಾಗಿ ಉಡುಪು ಧರಿಸಿದ್ದಾರೆ. ಅವರು ಗೋವರ್ಧನ ಗಿರಿಯ ಮೇಲೆ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾರೆ. ಸಮಸ್ತ ಸೃಷ್ಟಿಯನ್ನು ಮಂತ್ರಮುಗ್ಧವಾಗಿ ಮಾಡುತ್ತಾ ಕೃಷ್ಣನು ಕೊಳಲನ್ನು ನುಡಿಸುವಾಗ ಎಲ್ಲವೂ ಅಲೌಕಿಕ ಆನಂದದಲ್ಲಿ ಮುಳುಗುತ್ತದೆ. ಅವರು ಹೇಗೆ ಒಡವೆಗಳು ಹಾಕ್ಕೊಂಡಿರ್ತಾರೆ, ಈ ಥರ ಎಲ್ಲ ಮಾಡಿಕೊಂಡು ಕೊಳಲು ನುಡಿಸ್ತಾ ಇರ್ಬೇಕಾದ್ರೆ ಎಲ್ಲರೂ ಮಂತ್ರಮುಗ್ಧ ನುಡಿಸುವ ಅವರು ಅಷ್ಟು ಅಲೌಕಿಕ ಆನಂದದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವನು ಕೊಳಲನ್ನು ನುಡಿಸುವಾಗ ಅವನಿಗೆ ಹೆದರಿಕೊಂಡು ಮೋಡಗಳು ಗಟ್ಟಿಯಾಗಿ ಗುಡುಗುವುದನ್ನು ನಿಲ್ಲಿಸುತ್ತವೆ. ಅವನ ಕೊಳಲು ನಾದವನ್ನು ಕಲಕುವ ಬದಲು ಅವು ಸೌಮ್ಯವಾದ ತಮ್ಮ ಗುಡುಗಿನಿಂದ ತಮ್ಮ ಗೆಳೆಯ ಕೃಷ್ಣನನ್ನು ಅಭಿನಂದಿಸುತ್ತವೆ. ಗುಡುಗು ಕೂಡ ಸೈಲೆಂಟ್ ಆಗಿಬಿಡುತ್ತಂತೆ. ಕೃಷ್ಣನನ್ನು ಮೋಡದ ಗೆಳೆಯನೆಂದು ಭಾವಿಸಲಾಗುತ್ತದೆ, ಏಕೆಂದರೆ ಕೃಷ್ಣನೂ ಮೋಡವು ಜನರು ಕಳವಳಗೊಂಡಾಗ ಸಮಾಧಾನ ಪಡುತ್ತಾರೆ. ಅತಿಯಾದ ಬಿಸಿಲಿನ ಬೇಗೆಯಿಂದ ಜನರು ಸುಡುತ್ತಿದ್ದಾಗ ಮೋಡವು ಮಳೆಯನ್ನು ತಂದು ಅವನನ್ನು ಸಮಾಧಾನಪಡಿಸುತ್ತದೆ. ಹೇಗೆ ಮೋಡ ತುಂಬ ಬಿಸಿಲಿದ್ದಾಗ ಸಮ್ಮರಲ್ಲಿ ಮೋಡ ಬಂದ್ಬಿಟ್ಟು ಮಳೆ ಬಂದರೆ ಸಾಕಪ್ಪ ಅಂತೀವಲ್ಲ, ಹಾಗೆ ಭಗವಂತನ ನಮಗೆಲ್ಲರಿಗೂ ಸಮಾಧಾನ ಪಡಿಸ್ತಾನೆ. ಅವನ ಹೆಸರು ನೀಲಮೇಘ ಶ್ಯಾಮ ಅಂತಾನೆ ಅಲ್ಲ. ಹಾಗೆಯೇ ಭೌತಿಕ ಬದುಕಿನಲ್ಲಿರುವ ಜನರು ಭೌತಿಕ ಯಾತನೆಗಳ ಪ್ರಜ್ವಲಿಸುವ ಅಗ್ನಿಯಲ್ಲಿ ತಳಮಳಿಸುವಾಗ ಕೃಷ್ಣನು ನೆಮ್ಮದಿಯನ್ನು ನೀಡುತ್ತಾನೆ. ಭೌತಿಕವಾಗಿ ನಾವೇನು ಯಾತನೆ ಪಡ್ತಾ ಇರ್ತೀವಿ, ನಮ್ಗೆ ಎಷ್ಟು ಕಷ್ಟ ಇದ್ರೂ ಕೂಡ ಭಗವಂತನ ನಾಮಸ್ಮರಣೆ ಎಲ್ಲ ಮಾಡೋದ್ರಿಂದ ಹೇಗೆ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೋಡಕ್ಕೆ ಭಗವಂತನಿಗೂ ಹೋಲಿಕೆ ಮಾಡಿ. ಮೋಡದ ಬಣ್ಣವು ಕೃಷ್ಣನ ಬಣ್ಣವು ಒಂದೇ ಆದುದರಿಂದ ಅವರು ಸ್ನೇಹಿತರೆಂದು ಭಾವಿಸಲಾಗುತ್ತದೆ. ತಮ್ಮನ್ನು ಮೀರಿದ ಶ್ರೇಷ್ಠ ಗೆಳೆಯನನ್ನು ಅಭಿನಂದಿಸಲು ಮೋಡಗಳು ನೀರನ್ನು ಸುರಿಸಲಿಲ್ಲ. ಸಣ್ಣ ಹೂವುಗಳನ್ನು ಸುರಿಸಿ ಕೃಷ್ಣನನ್ನು ಸುಡುವ ಬಿಸಿಲಿನಿಂದ ರಕ್ಷಿಸಲು ಹೂವಿನಿಂದ ಅವನ ತಲೆಯನ್ನು ಮುಚ್ಚಿಬಿಟ್ಟವು. ಇಷ್ಟೇನ ಮಾತಾಜಿ ಆಗಿರೋದು? ಅಷ್ಟೇ ಅಷ್ಟೇ ಅಷ್ಟೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಜೈ. ನಾಗವೇಣಿ ಮಾತಾಜಿ, ನಿಮಗೂ ಧನ್ಯವಾದಗಳು. ನನಗೆ ಸೇವೆ ನಿಮಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಹೇಳೋದು. ಮಾತಾಜಿ ಹುಷಾರಿದ್ದೀರಿ ತಾನೆ? ಹುಷಾರ್ ಮಾತಾಜಿ? ಹುಷಾರಾಗಿದ್ದೇನೆ ಮಾತಾಜಿ. ತುಂಬಾ ವೀಕ್ ಆಗಿದ್ದೀರಿ. ಹಾ, ನಿನ್ನೆ ಹೋಗಿದ್ದೆ ಡಾಕ್ಟರ್ ಹತ್ರ ಫಾಲೋ ಅಪ್ಗೆ, ಎಲ್ಲ ಸರಿಗಿದೆ ಅಂತ ಹೇಳಿದ್ರು ಮಾತಾಜಿ. ಆರಾಮಿದ್ದೀನಿ. ಅದೇ ಊಟ ತಿಂಡಿ ಮಾಡ್ತಿರ್ಲಿಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಡೌನ್ ಆಗಿದ್ದೀನಿ ಅಷ್ಟೇ. ಈಗ ಪರವಾಗಿಲ್ಲ, ಅಪಟೈಟು ಇನ್ಕ್ರೀಸ್ ಆಗಿದೆ. ಆರಾಮಿದ್ದೀನಿ ಮಾತಾಜಿ. ಸುಸ್ತಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮಾತಾಜಿ? ಮಾಡಿ. ಅಟೆಂಡೆನ್ಸ್ ಹಾಕಿದಿರಲ್ಲ ಎಲ್ಲರೂ?